ಉಪಸ್ಥಿತರಿರುವಂತಹ ಗಣ್ಯರನ್ನು, ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು. ಇಲ್ಲಿ ಬಂದಿರುವಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ ತಲೆಬಾಗಿ ವಂದಿಸುತ್ತಾ ಎಲ್ಲ ಕನ್ನಡಿಗರಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಸಂಜೆಯ ಈ ಕಾರ್ಯಕ್ರಮ ರಸಸಂಜೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಕೋರಿಕೆ ಮೇರೆಗೆ ಗುಂಡೂರಾಯರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ನಮಗೆ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡುವಾಗ ಜನರನ್ನು ಕರೆತರುವುದು ಸಮಸ್ಯೆ, ಎಲ್ಲಿಂದ ಜನ ತರುವುದು ಅಂತೇಳಿ. ಅದಕ್ಕೆ ನಾವು ಮಾಡಿದ್ವಿ, ಈ ಸರ್ತಿ ನಾವು ಒಬ್ಬ ಒಳ್ಳೆ ಮಾತುಗಾರರನ್ನು ಕರೆದ್ರೆ, ಕಳೆದ ಬಾರವಷ್ಟೇ ಗುಂಡೂರಾಯರನ್ನು ಕರೆದಾಗ ನಮಗೆ ಜನರ ಸಮಸ್ಯೆನೇ ಆಗಿಲ್ಲ. ಇವತ್ತು ಒಳ್ಳೆ ಸಕ್ಕರೆಗೆ ಇರುವೆ ಬಂದ ಹಾಗೆ ಜನ ಬಂದು ಸೇರ್ತಾ ಇದ್ದಾರೆ. ಇದು ನಾನು ಈಗ ತಾನೇ ಹೇಳಿದೆ, ನಿಮ್ಮ ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಅವರ ನಗಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಗುಂಡೂರಾಯರಿಗೆ ಮೊದಲೇ ನಾನು ಫಾರ್ಮ್ ಆಗಿದ್ದೇನೆ. ನಮ್ಮ ನಿರೀಕ್ಷೆಗಳನ್ನ ಸೃಷ್ಟಿ ಮಾಡುವುದಿಲ್ಲ ಅಂತ ಧೈರ್ಯ ನಮಗಿದೆ. ನಮ್ಮ ಆತ್ಮೀಯ ಕರೆಯೋಲೆಗೆ ಹೋಗೊಟ್ಟು ಇವತ್ತಿನ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮನ್ನು ನಗಿಸಲಿಕ್ಕೆ ಬಂದಂತಹ ಹಿರಿಯ ಹಾಸ್ಯ ಕಲಾವಿದರು, ಆತ್ಮೀಯರು, ಒಬ್ಬ ಸಹೃದಯಿ ಮನುಷ್ಯರಾದಂತಹ ಶ್ರೀ ಗುಂಡೂರಾವ್ ಅವರನ್ನ ಅತ್ಯಂತ ಪ್ರೀತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯ ನೆಲೆಯಲ್ಲಿ ಹಾಗೂ ಹವ್ಯಕ ಸಭಾದ ಎಲ್ಲ ಬಂಧುಗಳ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ಇದು ಸ್ವಾಗತಿಸ್ತಾ ಇದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಒಬ್ಬರಾದಂತಹ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂತಹ ಲಯನ್ ಸೀನಾ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತೇವೆ. ಅದೇ ರೀತಿ ಲಯನ್ಸ್ನ ಬಹಳಷ್ಟು ಸತೀಶ್ ಅಣ್ಣ ಇದ್ದಾರೆ. ಎಲ್ಲ ಬಂಧುಗಳು, ಬಹಳಷ್ಟು ಲಯನ್ಸ್ ಬಂಧುಗಳು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಎಲ್ಲ ಲಯನ್ಸ್ ಬಂಧುಗಳನ್ನ ನಾನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಹವ್ಯಕ ಸಭಾ ಮಂಗಳೂರು ಇದರ ಅಧ್ಯಕ್ಷೆಯಾದಂತಹ ಶ್ರೀಮತಿ ಗೀತಾ ಗಣೇಶ್ ಇದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಷ್ಠಾನದ ಗಣೇಶ್ ಸುಂದರ್ ಇದ್ದಾರೆ. ಹಾಗೆ ಸಾಹಿತ್ಯ ಪರಿಷತ್ತಿನ ಸುಬ್ರಹ್ಮಣ್ಯ ಇದ್ದಾರೆ. ಹಾಗೂ ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾದಂತಹ ಗಣೇಶ್ ಪ್ರಸಾದ್ ಜಿ ಅವರಿದ್ದಾರೆ. ಎಲ್ಲರನ್ನ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ನಮ್ಮ ಕಾರ್ಯಕ್ರಮವನ್ನು ಬಹಳ ತರಾತುರಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಮುಖ್ಯ ಭಾಷಣಗಾರರಾದಂತಹ ಗುಂಡೂರಾವ್ ಅವರಿಗೆ ನಾವು 45 ನಿಮಿಷ ಟೈಮ್ ಕೊಟ್ಟಿದ್ದೇವೆ. ಅವರ ಟೈಮ್ 8 ಗಂಟೆಗೆ ಟ್ರೈನ್ ಇದೆ. ಸೊ ಈಗ ಆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ. ಸೊ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಇರ್ತಾರೆ, ಈಗ ಟ್ರಾಫಿಕ್ ಸಮಸ್ಯೆಯಿಂದ ಬಂದು ಸೇರ್ಕೊಳ್ತಾ ಇದ್ದಾರೆ. ಸೊ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸಾಂಕೇತಿಕವಾಗಿ ದೀಪ ಬೆಳಗಿಸಿ ಉದ್ಘಾಟನೆ ಆದ ಕೂಡಲೇ ನೇರವಾಗಿ ಒಂದು ಕನ್ನಡದ ಹಾಡುಗಳ ಬಳಿಕ ನಾವು ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಬಂದಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೆ, ಹವ್ಯಕ ಸಮಾಜದ ಬಂಧುಗಳಿಗೆ, ಮಹಿಳೆಯರಿಗೆ, ಮಾತೆಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಪತ್ರಿಕಾ ಬಂಧು ವಿದ್ಯಾಧರ ಅಣ್ಣ ಇದ್ದಾರೆ, ಅವರನ್ನು ಸಹ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದೇವೆ. ಧನ್ಯವಾದಗಳು. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ತಮಗೂ ಕೂಡ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತಹ ಸಮಯ. ದೀಪ ಪ್ರಜ್ವಲನಗೊಳಿಸುವುದರ ಮೂಲಕ ಇಂದಿನ ಈ ಸುಂದರ ಸಮಾರಂಭವನ್ನು ಪ್ರಾರಂಭಿಸೋಣ. ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಕೈಗೊಂಡಿದ್ದಾರೆ ಶ್ರೀಮತಿ ಗೀತಾ ಗಣೇಶ್, ಅಧ್ಯಕ್ಷರು ಮಂಗಳೂರು ಹವ್ಯಕ ಸಭಾ ಇವರು. ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಈ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಡಿನಾಡಿನ ಚೇತುರೇವು
ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮ ನಮ್ಮನ ನಾಡು. ಆ ಜಲದಿಯನೆ ಜಿಗಿದ ಹನುಮನುದಿಸಿದ ನಾಡು. ರಾಜೇಂದ್ರರ ಸುಗಳ ಸಾಹಸದ ಸೂಡು. ತೇಜವನು ನಮಗೀವ ವೀರ ವೃಂದದ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು. ಚಕ್ಕಣಕ ಶಿಲ್ಪ ಕಲೆಯ ಅಚ್ಚರಿಯ ಕರುಗೋಡು. ಲೆಕ್ಕಿಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು. ಚಕ್ಕಣಕ ಶಿಲ್ಪ ಕಲೆಯ ಅಚ್ಚರಿಯ ಕರುನಾಡು. ಚೊಕ್ಕ ಮತಗಳ ಸಾರಿದವರಿಗಿದು ನೆಲೆವೀಡು. ಚೊಕ್ಕ ಮತಗಳ ಸಾರಿದವರಿಗಿದು ನೆಲೆವೀಡು. ಬೊಕ್ಕಸದ ಕಣಜ ವೈವಿಧ್ವತೆಗಳ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪಾವನೆಯರ ಕೃಷ್ಣೆ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದಳೆವಾಗಲು ನಾಡು. ಪಾವನೆಯರ ಕೃಷ್ಣೆ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದೊಳೆವನಲು ನಾಡು. ಆವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆ ಮಾಡು. ಕಾವಗದುಗಿನ ವೀರ ನಾರಾಯಣನ ನೀಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕುವಲು ಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಚೆಲುವ ಕನ್ನಡ ನಾಡು. ಚೆಲುವ ಕನ್ನಡ ನಾಡು. ತಾಂತ್ರಿಕ ಬದುಕಿನಲ್ಲಿ ಮನುಷ್ಯನಿಗೆ ನಗು ಎನ್ನುವುದು ಮರುಭೂಮಿಯಲ್ಲಿನ ಒಯಾಸಿಸ್ನಂತೆ. ನಗುವಿನ ಅಗತ್ಯ ಈಗಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅತಿ ಅನಿವಾರ್ಯ ಎನ್ನುವಂತಹ ಮಾತುಗಳನ್ನಾಡುವ ಶ್ರೀಯುತ ವೈ.ವಿ. ಗುಂಡೂರಾವ್ರವರಿಗೆ ಇದೀಗ ವೇದಿಕೆ. ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ಎಲ್ಲರೂ ಗಣ್ಯರೇ ಆದ್ದರಿಂದ ಆ ಪೋಡಿಯಂ ಹಿಂದೆ ಹೋಗೋದು ಬೇಡ ಅಂತ. ಯಾಕೆಂದರೆ ನಾನು ಇದೇ ವೇದಿಕೆ ಮೇಲೆ 3 ಸಲ ಕ್ರಿಕೆಟ್ ಮ್ಯಾಚ್ ಆಡಿದ್ದೀನಿ ಇದೇ ವೇದಿಕೆ ಮೇಲೆ. ಸೊ ಹಾಗಾಗಿ ಇಲ್ಲೆಲ್ಲ ನಾವು ಸ್ನೇಹಿತರೇ ಇರೋದರಿಂದ ನಮಗೂ ನಿಮಗೂ ಮಧ್ಯದಲ್ಲಿ ಯಾತಕ್ಕೆ ಅಂತ ಒಂದು ಕಾರಣಕ್ಕೋಸ್ಕರ ಪೋಡಿಯಂ ಇಲ್ಲ. ಪೋಡಿಯಂ ಉಪಯೋಗಿಸೋದು ಬಿಟ್ಟೆ. ಪೋಡಿಯಂ ಉಪಯೋಗಿಸದೇ ಇರೋದಕ್ಕೆ ನನಗೆ 1000 ಕಾರಣಗಳಿದೆ. ಇತ್ತೀಚೆಗೆ ನಾನು ಪೋಡಿಯಂ ಉಪಯೋಗಿಸೋದು ಬಿಟ್ಟಿದ್ದೀನಿ. ಅದಕ್ಕೆ 1000 ಕಾರಣಗಳಿದೆ. ಆ 1000 ಕಾರಣಗಳು ಹೇಳೋದಕ್ಕೆ ಟೈಮ್ ಇಲ್ಲ. ನನಗೆ ಟ್ರೈನ್ಗಳನ್ನ ಇರೋಕ್ಕೆ ಹೋಗೋದ್ರಿಂದ ಕೇವಲ 999 ಕಾರಣಗಳು ಮಾತ್ರ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು. 8 ಜನ ಇದೆಲ್ಲ ಕೂತಿದ್ದೆ, ಅಂದರೆ ಭಾಷಣಕಾರರು, ಅಲ್ಲಿ ಭಾಷಣಕಾರರು 8 ಜನ ಭಾಷಣಕಾರರು ಒಬ್ಬೊಬ್ಬರಿಗೆ 20 ನಿಮಿಷ ಅಂತ ನಿಗದಿ ಮಾಡಿದರು. ಏನು ಮೇಡಮ್, 20 ನಿಮಿಷ ನಿಗದಿ ಮಾಡಿದರು. ಸರ್ ನಂದು 8ನೇ ಭಾಷಣ 6:30ಗೆ ಶುರು ಆದಮೇಲೆ ಒಬ್ಬೊಬ್ರಿಗೆ 20 ನಿಮಿಷ ಅಂತ ಶುರು ಮಾಡಬೇಕಾದ್ರೆ ನನಗೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಮೊದಲನೇದು. ಆದರೆ 20 ನಿಮಿಷಕ್ಕೆ ಯಾರೂ ಮುಗಿಸ್ಲಿಲ್ಲ ಭಾಷಣ. ಅರ್ಧ ಗಂಟೆ, 40 ನಿಮಿಷ ಹಿಂಗೆ ಹೊಡಿತಾ ಇದ್ದಾರೆ.
ನನಗೆ ಟರ್ನ್ ಬರೋ ಅಷ್ಟರೊಳಗೆ ಆಡಿಯನ್ಸು ಒಂದು 2-3 ಸಲ ನಿದ್ದೆ ಮಾಡಿ ಎದ್ದಿದ್ರು. ಕೆಲವರೆಲ್ಲ ಲೇಡೀಸ್ ಎಲ್ಲ ಏನು ಮಾಡಿದ್ರು, ಹತ್ತಿರದಲ್ಲಿರೋ ಮನೆಯಲ್ಲಿರೋರು ಕುಕ್ಕರೆಲ್ಲ ಇಟ್ಬಿಟ್ಟು ಬಂದು ಕೂತ್ಕೊಂಡಿದ್ರು. ಸೊ ಅದು ವಿಜಿಲ್ ಆಫ್ ಮಾಡೋಕ್ಕೆ. ಸೊ ಇನ್ನೂ ನನ್ನ ಶುರು ಆಗಿರಲಿಲ್ಲ. ಕೊನೆಗೆ 9:30 ಅಷ್ಟೊತ್ತಿಗೆ ಈಗ ವೈ ವಿ ಗುಂಡೂರಾವ್ ಅವರಿಂದ ಭಾಷಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಅಂತ ಅಲ್ಲಿ ಹೋದ ತಕ್ಷಣ ನೋಡ್ತೀನಿ, ಇಲ್ಲೊಂದು ಚೀಟಿ ಇತ್ತು. ಏನು ಚೀಟಿ ಅಂದರೆ, ನಿಮ್ಮ ಸಮಯ ಮುಗಿದಿದೆ. 6 ಗಂಟೆಯಿಂದ ಕಾಯ್ತಾ ಇರೋ ನನಗೆ ಶುರುನೇ ಮಾಡೋಕ್ಕೆ ಹೋಗದಿದ್ದಾಗ ನನ್ನ ಸಮಯ ಮುಗಿದಿದೆ ಅಂದರೆ ಏನು? ತಕ್ಷಣ ಮೇಡಮ್ ನಿರೂಪಕರನ್ನು ಕೇಳಿದೆ, ಏನಿದು ಮೇಡಮ್ ಇನ್ನೂ ಶುರುನೇ ಮಾಡಿಲ್ಲ? ತಕ್ಷಣ ಅವ್ರು ಆ ಕಡೆಯಿಂದ ಓಡಿ ಬಂದು, ಅಯ್ಯೋ ನಿಮಗಿದೆಯಾ, ನಿಮಗೆ ಕೊಟ್ಟಿದ್ದ ಸರ್, ಅದು ನಿಮಗೆಲ್ಲ ದಯವಿಟ್ಟು ಕ್ಷಮಿಸಿ, ಬೇರೆಯವರೆಲ್ಲ 20 ನಿಮಿಷ ಬದಲು 35-40 ನಿಮಿಷ ಇಟ್ಟಿದ್ರು, ಅವರಿಗೆ ಇಟ್ಟಿದ್ದು ಅಂದರು. ಓ ಹೌದಾ, ಅವರಿಗ, ನನಗಲ್ವಾ? ಅಲ್ಲ ಸರಿ ತಗೊಳ್ಳಿ ಅಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ, ಇರಲಿ ಬಿಡಿ, ನಿಮಗೂ ಬೇಕಾಗ್ಬೋದು ಅಂದರೆ. ಇದು ಒಂದು ಕಾರಣ ಪೋಡಿಯಂ ಹಿಂದೆ ಹೋಗದೇ ಇರೋದಕ್ಕೆ, ಸಾಕಲ್ವಾ? ಅಲ್ಲಿ ಹೋದರೆ ತಾನೇ ಕಿತ್ಕೊಳ್ಳೋದು. ಎರಡನೇದು ಸ್ಟ್ಯಾಂಡ್ ಮೈಕು. ಈ ಮೈಕ್ ಇಟ್ಕೊಂಡ್ರು ಅದೇ ಥರನೇ ಯಾವಾಗ ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು. ಇನ್ನು ನಮ್ಮ ಕೈನಲ್ಲಿದ್ದರೆ, ಅದಕ್ಕೆ ಜೀವನದ ಒಂದು ಫಿಲಾಸಫಿ ಏನಪ್ಪ ಅಂದರೆ, ನಮ್ಮ ಜೀವನ ಮತ್ತು ನಮ್ಮ ಮೈಕು ನಮ್ಮ ಕೈನಲ್ಲಿರಬೇಕು, ಬೇರೆ ಯಾರು ಕಿತ್ಕೊಂಡು. ಇದು ತತ್ವ ಪಾಲಿಸ್ಕೊಂಡ್ಬಂದೆ. ಎರಡನೇ ಕಾರಣ, ಇದು ಯಾತಕ್ಕೆ ಈ ರೀತಿ ಮೈಕು, ಕೆಲವು ಮೈಕ್ಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದು ಸ್ಟ್ಯಾಂಡ್ ಮೈಕು, ಇನ್ನೊಂದು ಕಾರ್ಡ್ಲೆಸ್ ಮೈಕು. ಇದನ್ನೇ ಉಪಯೋಗಿಸ್ಬೇಕು ಅಂತ. ಕನ್ನಡದ ಬಗ್ಗೆ ಮಾತಾಡುವಾಗ, ಕನ್ನಡ ರಾಜ್ಯೋತ್ಸವ ಸಮಯದಲ್ಲಿ ಮಾತಾಡುವಾಗ ಈ ರೀತಿ ಮೈಕೆ ಸೂಕ್ತ ಅಂತ ನಂದು. ಯಾಕೆ ಅಂದರೆ, ಈಗ ನಾವು ಮಾತಾಡೋದು ಯಾವುದರಿಂದ? ಈ ಮೈಕಿಂದ ತಾನೇ. ಆದರೆ ಇದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಮಾತಾಡೋಕ್ಕಾಗಲ್ವಲ್ಲ, ಅಲ್ವಾ? ಅದರಿಂದ ಇದು ಮುಖ್ಯ. ಇದು ಭಾರತ ಮಾತೆ, ಇದು ಕರ್ನಾಟಕ ಮಾತೆ, ಎರಡೂ ಭಾಳ ಮುಖ್ಯ ಆಯಿತಾ? ಮೂರನೇ ಕಾರಣ, ಎಲ್ಲಿ ನಮ್ಮ ಭಾರತ ಮಾತೆ? ಎಲ್ಲಮ್ಮ ನಿನ್ನ ಹೆಸರೇನು? ಇದ್ರದ್ದೊಂದು ವೆರಿ ಗುಡ್. ಇದ್ರದ್ದೊಂದು ಘಟನೆ ಇದೆ. ಈ ಘಟನೆ ನಾನು ನಿಮಗೆ ಹೇಳಬೇಕು. ಹೋದ ವರ್ಷ ಕನ್ನಡ ರಾಜ್ಯೋತ್ಸವದಲ್ಲಿ ಬೆಂಗಳೂರು ಹತ್ತಿರ ಒಂದು ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನನಗೆ ಚೀಫ್ ಗೆಸ್ಟಾಗಿ ಕರೆದಿದ್ರು. ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನಿಮಗೆ ಗೊತ್ತು, ಅಲ್ಲಿ ಕನ್ನಡ ಇರೋದೇ ಇಲ್ಲ. ಆದರೆ ಕನ್ನಡ ರಾಜ್ಯೋತ್ಸವ. ಅವ್ರು ಬಂದು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನನಗೆ ರಿಮೈಂಡ್ ಮಾಡೋಕ್ಕೆ, ವಿಶ್ ಯು ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಅಂದರು ಪ್ರಿನ್ಸಿಪಲ್. ನಾನು ವಿಶ್ ಯು ದ ಸೇಮ್ ಅಂತ ವಿಶ್ ಮಾಡಿದ್ದೆ. ರಾಜ್ಯೋತ್ಸವ ಟೈಮಿದಲ್ಲಿ ಬಂದಿದ್ದೀನಿ. 1ನೇ ಸ್ಟ್ಯಾಂಡರ್ಡಿಂದ 10ನೇ ಸ್ಟ್ಯಾಂಡರ್ಡ್ವರೆಗೂ ಹುಡುಗರೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕನ್ನಡದ ಬಾವುಟ ಇದೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಅವರ ತಂದೆ ತಾಯಿಗಳು, ಟೀಚರ್ಸು, ನಾನ್ ಟೀಚಿಂಗ್ ಸ್ಟಾಫು ಎಲ್ಲ ಸೇರಿದ್ದಾರೆ. ಒಂದು ಸುಮಾರು 500-600 ಜನ. ಭಾಳ ಖುಷಿ ಆಗೋಯ್ತು ನನಗೆ. ನಿರೂಪಣೆ ಮಾಡ್ತಿದ್ದವರು ಮೇಡಮ್ ಅಂತ ಸ್ವಚ್ಛ ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ಇಂಗ್ಲೀಷ್ ತಾನೆ, ಕಾನ್ವೆಂಟ್ ಸ್ಕೂಲ್ ತಾನೆ. ಸೊ ಹಿಂದಿ, ಐ ಡಿಯರ್ ಚಿಲ್ಡ್ರನ್, ಡೂ ಯು ನೋ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ? ಅಂದರೆ ಇದು ಕನ್ನಡ ರಾಜ್ಯೋತ್ಸವ ಅಲ್ಲ, ಕ್ಷಮಿಸಿ, ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 15ನೇ ತಾರೀಕು. ಯು ನೋ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ? ಆನ್ ದಿಸ್ ಡೇ, 15th August 1947, we got our independence. Are you not proud of our country? Yes miss, we are proud. Yeah, वही सही है. जो मैं बोलती हूँ आप सबको रिपीट करना चाहिए, ठीक है? हिंदी इंग्लिशು ಹೊಡಿತಾ ಇದ್ದಾರೆ. जो मैं बोलती हूँ आप सबको रिपीट करना चाहिए. बोलो भारत माता की जय ಹುಡುಗರು, ಬೋಲೋ ಮಹಾತ್ಮ ಗಾಂಧಿ ಕಿ ಜೈ, ಬೋಲೋ ಸುಭಾಷ್ ಚಂದ್ರ ಬೋಸ್ ಕಿ ಜೈ ಅಂತ ಕೂಗ್ತಾ ಇದ್ದಾರೆ. ಆ ಕಡೆ ಕನ್ನಡ ಮಿಸ್ ಒಬ್ಬರು ಉಗುರು ಕಚ್ತಾ ನಿಂತಿದ್ದರು. ಕನ್ನಡ ಮಿಸ್ಸು ಅವ್ರಿಗೆ ಏನಾಯ್ತು ಏನೋ, ಸ್ಟೇಜ್ ಮೇಲೆ ದಡ್ ಅಂತ ಬಂದು ಈ ನಿರೂಪಕರಿಂದ ಗಬಕ್ಕಂತ ಮೈಕ್ ಕಿತ್ಕೊಂಡು, ಎಲ್ಲರೂ ನಿಶ್ಶಬ್ದವಾಗಿರಿ ಅಂದರು. ಎಲ್ಲರೂ ನಿಶ್ಶಬ್ದ, ಇನ್ಕ್ಲೂಡಿಂಗ್ ದಿ ಚೀಫ್ ಗೆಸ್ಟ್. ಯಾಕೆ ಹಿಂಗೆ ಬೈತಾ ಇದ್ದಾರೆ? ಏನು ಅಂದ್ಕೊಂಡಿದ್ದೀರಾ ನೀವು? ಆಡಿಯನ್ಸ್ನ ಬೈದ್ಬಿಟ್ರು ಅಷ್ಟು ಜನಕ್ಕೆ. ಏನು ಅಂದ್ಕೊಂಡಿದ್ದೀರಾ ನೀವು? ಕರ್ನಾಟಕ ನಮ್ಮದು, ಕರ್ನಾಟಕ, ನಾವೆಲ್ಲ ಕನ್ನಡಿಗರು, ನಮ್ಮ ಭಾಷೆ ಕನ್ನಡ. ಹಿಂದಿನಲ್ಲಿ ಹೇಳ್ತಾ ಇದ್ದೀರಲ್ಲ, ಬೋಲೋ ಭಾರತ್ ಮಾತಾ ಕಿ ಜೈ ಅಂದರೆ ಕನ್ನಡದಲ್ಲಿ ಜಯವಾಗಲಿ ಅಂತ ಹೇಳಬೇಕು. ಕರೆಕ್ಟ್, ಸರಿ ಅಲ್ವ ಅವ್ರು ಹೇಳಿದ್ದು? ಕನ್ನಡದಲ್ಲಿ ಜಯವಾಗಲಿ ಅಂತ ಹೇಳಬೇಕು. ಹಿಂದಿಲ್ಲ ಕೇಳ್ಕೊಡ್ತಾ ಇದ್ದೀರಾ ಅಂದರು. ಇವರು ಏನೂ ಮಾತಾಡಲಿಲ್ಲ. ಮಕ್ಕಳೇ, ನಾನು ಹೇಳ್ತೀನಿ, ನೀವೆಲ್ಲ ರಿಪೀಟ್ ಮಾಡಿ. ಸರಿ ಹೇಳಿ. ಒಬ್ರಿಗೆ, ಎಲ್ಲರೂ ಹೇಳಿರಿ ಭಾರತ ಮಾತೆಗೆ ಅಂದರು. ಒಬ್ಬ ಹುಡುಗ ಕನ್ನಡದಲ್ಲಿ ಜಯವಾಗಲಿ ಅಂದ. ಕನ್ನಡದಲ್ಲಿ ಜಯವಾಗಲಿ ಅಂತ ಹೇಳಬೇಕು ಅಂದ್ರಲ್ಲ, ಕನ್ನಡದಲ್ಲಿ ಜಯವಾಗಲಿ ಅಂತ ಕೂಗ್ದ. ಇಲ್ಲಿದೆ ಟ್ವಿಸ್ಟ್ ಕತೆಗೆ. ಬೇರೆ ಯಾರಾದರೂ ಆಗಿದ್ದರೆ ತಲೆ ಮೇಲೆ ಪಟ್ಟ ಅಂತ ಹೊಡಿತಿದ್ರು ಆ ಹುಡುಗನಿಗೆ. ಈ ಮಿಸ್ ಏನು ಮಾಡಿದ್ರು ಗೊತ್ತಾ, ಕನ್ನಡ ಮಿಸ್ಸು. ಆ ಹುಡುಗ ಅಲ್ಲಿ ಬೋಲೋ ಭಾರತ ಮಾತೆಗೆ ಕನ್ನಡದಲ್ಲಿ ಜಯವಾಗಲಿ ಅಂದ ತಕ್ಷಣ, ಬಾ ಮರಿ ಇಲ್ಲಿ
ಬಾ ಮರಿ ಅಂದರು. ಅವನಿಗೆ ಭಯ ಆಗೋಯ್ತು, ಏನು ಹೊಡಿತಾರೇನೋ ಅಂತ. ಏನು ಮಿಸ್ ಹೇಳಿ ಮಿಸ್, ಅಲ್ಲಿಂದಾನೇ ಹೇಳಿ ಮಿಸ್, ಭಯ ಬರ್ತೀಯ ಇಲ್ವೋ ಅಂದರು. ಅವ್ರ ತಾಯಿ ಪಕ್ಕದಲ್ಲಿ ಕೂತಿದ್ರು. ಹೋಗೋ ನಾನಿಲ್ವ ನೋಡ್ಕೋತೀನಿ ಏನಾದ್ರು ಮಾಡಿದ್ರೆ ಅಂದರು. ಸಡನ್ ಸ್ಟೇಜ್ ಮೇಲೆ ಹೆದರ್ಕೊಂಡು ಈಗ ಬಂದ. ಏನು ಮಿಸ್ ಕೈ ಕಾಲೆಲ್ಲ ನಡೀತಾ ಇದೆ. ಆ ಹೆಗಲ ಮೇಲೆ ಕೈ ಹಾಕಿ ಆ ಹುಡುಗನಿಗೆ ಈ ಕನ್ನಡ ಮಿಸ್ ಹೇಳ್ತಾರೆ, ನೀನೇನು ಹೇಳಿದ್ಯೋ ಅದೇ ಸರಿ, ಅದೇ ಆಗಬೇಕು, ಹಾಗೇ ಆಗಲಿ ಅಂದರು. ಯಾರಿಗೂ ಅರ್ಥ ಆಗಲಿಲ್ಲ. ನೀನೇನು ಹೇಳಿದೆ, ಭಾರತ ಮಾತೆಗೆ ಕನ್ನಡದಲ್ಲಿ ಜಯವಾಗಲಿ ಅಂತ ಹೇಳಿದೆಯಲ್ಲ, ಅದೇ ನಿಜ. ಇಡೀ ಭಾರತಕ್ಕೆ ಕರ್ನಾಟಕದಿಂದ ಜಯವಾಗಲಿ, ಭಾರತ ಮಾತೆ ಕರ್ನಾಟಕ ನಮ್ಮದು ಮಾದರಿ ರಾಜ್ಯ ಆಗಬೇಕು ಇಡೀ ಭಾರತಕ್ಕೆ ಅಂತ ಹೇಳಿ ಚಾಕ್ಲೇಟ್ ಕೊಟ್ಟು ಕಳಿಸೋದು. ನೋಡಿ ಸರ್, ಎಂಥ ಫಿಲಾಸಫಿ. ಅದು ಹೇಳುವಾಗ ನನಗೆ ರೋಮಾಂಚನ ಆಗುತ್ತೆ, ಭಾಳ ಖುಷಿ ಆಗುತ್ತೆ ನನಗೆ. ಆ ಹುಡುಗ 8ನೇ ವಯಸ್ಸು 9ನೇ ವಯಸ್ಸು. ಅದಾದಮೇಲೆ ನಾನು ಕೂತಿದ್ನಲ್ಲ, ಆವಾಗ ನಾನು ಯೋಚನೆ ಮಾಡಿದೆ, ಈ 8 ವರ್ಷದ ಹುಡುಗ ಹೇಳಿದ್ದನ್ನೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರೋದು. ಆ ಹುಡುಗ ಏನು ಹೇಳ್ದ, ಭಾರತ ಮಾತೆಗೆ ಕನ್ನಡದಲ್ಲಿ ಜಯವಾಗಲಿ ಅಂದ. ಕುವೆಂಪು ಹೇಳಿದ್ದೇನೋ ಇವು ನಾಡಗೀತೆನ ಮಾಡಿದ್ದು, ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ಅದೇ ಅಲ್ವಾ. ಸೊ ಇದನ್ನು ಹೇಗೆ ಸಣ್ಣ ಸಣ್ಣ ಮಕ್ಕಳು ವಾತಾವರಣದಲ್ಲಿ ವಾತಾವರಣದಲ್ಲಿ ಬಿಟ್ಟರೆ ಸಾಕು ಕನ್ನಡ ಅಭಿವೃದ್ಧಿ ಆಗೋಗುತ್ತೆ. ಇವತ್ತೆಲ್ಲ ಕನ್ನಡ ಮಾತಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ನಾವು ಮತ್ತು ವಿ.ಪಿ. ಶೆಟ್ಟರು ನಮ್ಮ ಹಳೆಯ ಸೀನಿಯರ್ ಕಲೀಗು ಬಂದು ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನಿಮ್ಗೊಂದು ಸಣ್ಣ ಘಟನೆ ಹೇಳ್ತೀನಿ ನಡೆದಿದ್ದು. ಈಗ ಇನ್ನೊಂದು 30 ನಿಮಿಷ ನಾನು ನಿಮ್ಮ ಜೊತೇಲಿ ಇರ್ತೀನಿ. ನಾನು ಏನಾದರೂ ಘಟನೆ ಹೇಳಿದ್ರೆ, ಈಗ ಒಂದು ಘಟನೆ ಹೇಳಿದ್ನಲ್ಲ, ಇನ್ನೊಂದು ಘಟನೆ ಹೇಳಿದ್ನಲ್ಲ ಚೀಟಿ, ದಯವಿಟ್ಟು ನನ್ನ ಮಾತಿನಲ್ಲಿ ಇಮ್ಯಾಜಿನೇಷನ್ನು ಭಾಳ ಕಡಿಮೆ. ನಾನು ಹೇಳೋದೆಲ್ಲ ಬರೀ ಸತ್ಯ. ಏನು ಸರ್, ನಾನು ಹೇಳೋದೆಲ್ಲ ಬರೀ ಸತ್ಯ. ಇಮ್ಯಾಜಿನೇಷನ್ ಭಾಳ ಕಡಿಮೆ ನನ್ನರಲ್ಲಿ, ಎಲ್ಲೋ ಒಂದು 90% ಇರ್ಬೋದು ಅಷ್ಟೇ. ಇದೆಲ್ಲ ಸತ್ಯ. ಸೊ ಯಾಕೆ ಹೇಳಿದೆ ಅಂದರೆ, ಕಮ್ಮಿಂಗ್ ಬ್ಯಾಕ್ ಟು ರಿಸರ್ವ್ ಬ್ಯಾಂಕು. ನಾವು ಈ ನಬಾರ್ಡ್ಗೆ ಹೋಗೋಕ್ಕೆ ಮುಂಚೆ ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ ಸುಮಾರು ವರ್ಷದಿಂದ, ತ್ರೇತಾಯುಗದಲ್ಲಿ ರಾಮ ವನವಾಸದಲ್ಲಿದ್ದಾಗ. ಅದು ಆ ಟೈಮ್ನಲ್ಲಿ ಭಾಳ ಹಿಂದೆ. ಅಲ್ಲಿ ಎಲ್ಲ ತಮಿಳ್ನವರು, ಬೆಂಗಳೂರು ರಿಸರ್ವ್ ಬ್ಯಾಂಕಲ್ಲಿ ಎಲ್ಲ ತಮಿಳು. ಏನಪ್ಪ ಬೆಂಗಳೂರು ರಿಸರ್ವ್, ನಾವೆಲ್ಲ ಆವಾಗ ತಾನೇ ಫ್ರೆಶ್ ಆಗಿ ಕಾಲೇಜಿಂದ ಹೋದರೆ ತಮಿಳು ಮಾತಾಡ್ತಾ ಇದ್ದಾರೆ, ಏನು ಕನ್ನಡ ಮಾತಾಡಿಲ್ಲ. ನಾವೆಲ್ಲ ಸೇರಿ ಒಂದು ಕನ್ನಡ ಸಂಘ ಅಂತ ಮಾಡಿಕೊಂಡು ಈ ತಮಿಳ್ನವ್ರಿಗೆಲ್ಲ ಕನ್ನಡ ಕಲಿಸ್ಬೇಕು, ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಏನು ಮಾಡೋದು, ಆವಾಗ ತಾನೇ ಕನ್ನಡ ಸಾಹಿತ್ಯ ಪರಿಷತ್ ಒಂದು ಪುಸ್ತಕ ಪ್ರಿಂಟ್ ಮಾಡಿಸಿದ್ರು. ಬೇರೆ ಬೇರೆ ಭಾಷೆಯ ಮುಖಾಂತರನೇ, ಅವರವರ ಭಾಷೆ ಮುಖಾಂತರನೇ ಕನ್ನಡ ಕಲಿಯುವಂಥದ್ದು. ಅದರೊಳಗೆ ತಮಿಳು ಮುಖಾಂತರ ಕನ್ನಡ ಕಲಿಯೋದಕ್ಕೆ ಆ ಪುಸ್ತಕದ ಹೆಸರು ಕನ್ನಡ ಸುಯ ಬೋಧಿನಿ ಅಂತ. ಸುಯ ಅಂದರೆ ಸ್ವಯಂ, ಕನ್ನಡ ಸೆಲ್ಫ್ ಟಾಟ್. ಸೊ ಲರ್ನ್ ಯುವರ್ ಸೆಲ್ಫ್ ಕನ್ನಡ ಇನ್ 30 days ಅಂತ ಹಿಂಗೆ ಬರೋದು. ಕನ್ನಡ ಸುಯ ಬೋಧಿನಿ, ತಮಿಳು ಮುಖಾಂತರ ಕನ್ನಡ. ವೆರಿ ಗುಡ್, ಇದೇ ಸರಿಯಾಗಿದೆ ಅಂತ 30 ಕಾಪಿಗಳು ತೊಗೊಂಬಂದು ನಾವು ಎಲ್ಲ ತಮಿಳ್ನವ್ರು ಸಿಗ್ದಾಗ ಸಿಗಬೇಕು ಅಂತ ಕ್ಯಾಂಟೀನಲ್ಲಿ ಒಂದು 10 ಕಾಪಿ, ಡಿಸ್ಪೆನ್ಸರಿಯಲ್ಲಿ ಒಂದು 20 ಕಾಪಿ, ಕೌಂಟ್ರ್ನಲ್ಲಿ ಒಂದು 15 ಕಾಪಿ, ಇನ್ಯಾವುದೋ ರೀಡಿಂಗ್ ರೂಮ್ನಲ್ಲಿ ಒಂದು 20, ಎಲ್ಲ ಕಡೆ ಕನ್ನಡ ಪುಸ್ತಕಗಳು, ಕನ್ನಡ ತಮಿಳ್ ಹಾಕ್ಬಿಟ್ಟು ಎಲ್ಲ ತಮಿಳ್ನವ್ರು ಏನು ಡಾಕ್ಟ್ರ್ ಹತ್ರ ನೋಡೋಕೆ ಕಾಯ್ತಾ ಇದ್ದಾಗ ಒಂದು ನೋಡಿದ ತಕ್ಷಣ ಒಂದು ಪುಸ್ತಕ, ಅಲ್ಲೇನೋ ವಣಕಮ್ ಅಂತಿರುತ್ತೆ, ನಮಸ್ಕಾರ ಅಂತಿರುತ್ತೆ, ಸಾಪಾಡ ಚಾ ಊಟ ಆಯಿತಾ, ಹಿಂಗೆ ಕಲಿತಾರೆ ಅಂತ ನಾವು ಅಂದ್ಕೊಂಡಿದ್ರೊಳಗೆ ಏನಾದ್ರು ತಪ್ಪಿದೆಯಾ? ಈ ಥರ ಯೋಚನೆ ಮಾಡಿ 3 ತಿಂಗಳಾದಮೇಲೆ ಏನಾಯ್ತಪ್ಪ ಅಂತ ಪರೀಕ್ಷೆ ಮಾಡೋಕ್ಕೆ ಎಲ್ಲರೂ ಹೋದರೆ ತಮಿಳ್ನವ್ರು ಅದನ್ನೆಲ್ಲ ತೊಗೊಂಡೋಗಿ ಕನ್ನಡ ಕಲಿಯೋದಿರಲಿ, ಕನ್ನಡದವ್ರು ಆ ಪುಸ್ತಕ ತೊಗೊಂಡೋಗಿ ತಮಿಳು ಕಲ್ತ್ಬಿಟ್ರು. ಹೇಳ್ತೀರಾ? ತಮಿಳು ಕಲ್ತ್ಬಿಟ್ರು. ನಮ್ಮ ಭಾಷೆ ಬೇರೆ ಭಾಷೆಯನ್ನು ಕಲಿಯೋದ್ರೊಳಗೆ ತಮಿಳು. ಇವಾಗ ನಮ್ಮ ಮಂಗಳೂರದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವಿಶ್ವನಾಥ್ ಪೈ ಅಂತ ಒಬ್ಬ ನಮ್ಮ ಫ್ರೆಂಡ್ ಇದ್ದ ಮಂಗಳೂರಲ್ಲಿ, ಈಗ ರಿಟೈರ್ ಆಗಿದ್ದಾನೆ. ಅವನು ಕರ್ನಾಟಕ ಬ್ಯಾಂಕ್ ಲಿಮಿಟೆಡು, ಕರ್ನಾಟಕ ಬ್ಯಾಂಕಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ. ಮಹಾ ಕನ್ನಡ ಅಭಿಮಾನಿ. ನನಗೂ ಭಾಳ ಸ್ನೇಹಿತರು, ಮಂಗಳೂರಿನವನಾದರೂ ಅಲ್ಲೇ ಸೆಟ್ಲಾಗಿರೋದು. ಸೊ ಕನ್ನಡ ಅಭಿಮಾನಿ ಅಂದರೆ ಎಷ್ಟೋ ಕನ್ನಡ ಅಭಿಮಾನಿ ಅಂದರೆ, ಒಂದ್ಸಲ ಬೆಂಗಳೂರಿಗೆ ಬಂದಿದ್ದ, ರೈಲ್ವೆ ಸ್ಟೇಷನ್ಗೆ ಇದೇ ಥರ ಲೇಟಾಗಿದೆ ಹೋಗಬೇಕು ಅಂತ ಕಾಯ್ತಾ ಇದ್ದರೆ, ನಾನು ಲಗೇಜ್ ಇಟ್ಕೊಂಡು ಆಟೋ ಅಂತ ಕರೆದ. ಮೈ ಅಂತ ಅವನ ಆ ಕಡೆ ತಿರುಗಿಸ್ಕೊಂಡು ನಿಲ್ಲಿಸಿ, ಕಿದರ್ ಜಾನ ಸಾಬ್ ಅಂದ. ಏನಿಲ್ಲ ಹೋಗಪ್ಪ ಅಂದ. ಯಾಕೆ ಕಳಿಸ್ಬಿಟ್ಟೆ ಅಂದ. ಅವನು ಯಾಕೆ ಹಿಂದಿಲಿ ಕೇಳ್ದ, ಕನ್ನಡದಲ್ಲಿ ಕೇಳಿದ್ರೆ ನಾನು ಆಟೋ ರಿಕ್ಷಾದಲ್ಲಿ ಬರೋದು. ಕನ್ನಡ ಭಾಷೆ ಗೀಷೆ ಅಂತ ಇದ್ರೆ ಟ್ರೈನ್ ಮಿಸ್ ಆಗುತ್ತೆ. ಅವನೇನು ಹೇಳ್ದ ಗೊತ್ತಾ, ವಿಶ್ವನಾಥ್ ಪೈ ಅನ್ನೋನು, ಕನ್ನಡ ಮಿಸ್ ಆಗಬಾರ್ದು, ಟ್ರೈನ್ ಮಿಸ್ ಆದರೂ ಪರವಾಗಿಲ್ಲ, ಫ್ಲೈಟ್ ಮಿಸ್ ಆದರೂ ಪರವಾಗಿಲ್ಲ, ಕನ್ನಡ ಮಾತ್ರ ನಮ್ಮ ಜೀವನದಿಂದ ಮಿಸ್ ಆಗಬಾರ್ದು ಅಂತ ಹಿಂಗೆ ಇಟ್ಕೊಂಡಿದ್ದ ವಿಶ್ವನಾಥ್ ಪೈ. ಎಲ್ಲಾದರೂ ಕನ್ನಡ ಮಾತಾಡ್ತಾನೆ ಹಿಂಗೆಲ್ಲ ಅಂತ ಇದ್ದ. ಬೈಟು ಕಾಫಿ ಅಂತ ಇರಲಿಲ್ಲ, 1ರಲ್ಲಿ 2 ಅಂತ ಇದ್ದ. ಹೋಟ್ಲಲ್ಲಿ ಹಿಂಗೆಲ್ಲ ಹೋಗ್ತಾಯಿದ್ರೆ. ಸೊ ಅವನಿಗೆ ಒಂದು ಸರಿ ಕರ್ನಾಟಕ ಬ್ಯಾಂಕಿಂದ ಪ್ರಮೋಷನ್ ಸಿಕ್ಕಿ ಆಫೀಸರಾಗಿ ಪ್ರಮೋಷನ್ ಆಗಿ ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ,
ಚೆನ್ನೈ ಟ್ರಾನ್ಸ್ಫರ್ ಆಗೋಯ್ತಾ, ನಾವೆಲ್ಲ ಫೇರ್ವೆಲ್ ಪಾರ್ಟಿ ಕೊಟ್ಟು ನಾನು ಬೇಜಾರು ಮಾಡ್ಕೊಂಡು ಹೇಳಿದೆ, ಆಯ್ತೇನಪ್ಪ ಪೈ ಮುಗೀತು, ಇನ್ನು ಲೈಫ್ನೊಳಗೆ ಇವತ್ತೇ ಲಾಸ್ಟ್ ನೀನು ಕನ್ನಡ ಮಾತಾಡೋದು, ಇನ್ನು ಮುಂದೆ ಕನ್ನಡ ಇಲ್ಲವೇ ಇಲ್ಲ ನಿನ್ನ ಲೈಫ್ನಲ್ಲಿ. ಯಾಕೆ ಕನ್ನಡ ಇಲ್ಲ? ಎಲ್ಲೋದ್ರೂ ನಾನು ಕನ್ನಡ ಮಾತಾಡ್ತೀನಿ. ಚೆನ್ನೈನಲ್ಲಿ ನಿನ್ನ ಕನ್ನಡ ಯಾರು ಕೇಳ್ತಾರೆ? ಅದಕ್ಕೆ ಅವನು ಚೆನ್ನೈ ಅಲ್ಲ ಚೈನಾಗೆ ಹೋದರೂ ನಾನು ಕನ್ನಡ ಮಾತ್ರ ಮಿಸ್ ಮಾಡಲ್ಲ, ಇದೇ ಬರೆದಿಟ್ಕೋ ಅಂದ. ಯಾವ ಭಾಷೆಯಲ್ಲಿ ಬರೆದಿಟ್ಕೊಳ್ಳಿ? ತಮಿಳ್ನಲ್ಲ, ಚೈನೀಸ್ಲಲ್ಲ, ಯಾವ ಭಾಷೆಯಲ್ಲ ಬರೆದಿಟ್ಕೋ. ಚೆನ್ನೈ ಅಲ್ಲ ಚೈನಾಗೆ ಹೋದರೂ ನಾನು ಕನ್ನಡ ಮರೆಯಲ್ಲ, ಇದು ನನ್ನ ಮಾತೃಭಾಷೆ. ಒಟ್ಟಲ್ಲ ಒಂದು ಸ್ವಲ್ಪ ದಿವಸ ಆಯಿತು, ಏನು ತಿಂಗಳು 6 ತಿಂಗಳು 8 ತಿಂಗಳು ನನಗೂ ಅವನಿಗೂ ಸಂಪರ್ಕ ಇಲ್ಲ. ಅದಾಗಿ ಒಂದು 8 ತಿಂಗಳು ಏನೋ ಆದಮೇಲೆ ಅವನು ರಜಾ ಹಾಕ್ಬಿಟ್ಟು ಬಂದು ಆ ಕಡೆ ಎಲ್ಲೋ ಹೋಗ್ತಾ ಇದ್ದ. ನಾನು ಈ ಕಡೆಯಿಂದ ಹೋಗ್ತಾ ಪೈ ಅಂತ ಕೂಗಿದೆ. ಓ ಹಲೋ ಅಂತ ಹಿಂಗೆ ಮಾತಾಡಿಸ್ದ. ಏನು ಸಮಾಚಾರ, ಯಾವಾಗ ಬಂದ್ರಿ ಚೆನ್ನೈಯಿಂದ? ನನ್ನ ಬಾಡಿ ಆ್ಯಕ್ಷನ್ ನೋಡಿ, ಓ ನಮಸ್ಕಾರ ಪೈ, ಏನು ಸಮಾಚಾರ, ಯಾವಾಗ ಬಂದ್ರಿ ಇದರಿಂದ ಚೆನ್ನೈಯಿಂದ ಅಂದೆ. ಅವನೇನಂದ ಗೊತ್ತಾ? ಕಬಾಲಿಡಾ. ಅಷ್ಟೇ, ರಜನಿಕಾಂತ್ ಸಿನಿಮಾ ನೋಡಿದ್ದೀರ ನೀವು? ಕಬಾಲಿಡಾ ಅಂದ್ಬಿಟ್ಟು ಅಯ್ಯೋ ಪಾಪಿ ಅಂದೆ ನಾನು. ಯಾಕೆ ಪಾಪಿ ಯಾಕೆ ಅಂದ. ನೀನು ಅವತ್ತೇನು ಹೇಳಿದೆ ಹೋಗುವಾಗ 8 ತಿಂಗಳಿಂದ? ಚೆನ್ನೈ ಅಲ್ಲ ಚೈನಾಗೆ ಹೋದರೂ ಕನ್ನಡ ಮಾತ್ರ ಮಿಸ್ ಆಗಲ್ಲ, ಟ್ರೈನ್ ಮಿಸ್ ಆದರೂ ಪರವಾಗಿಲ್ಲ, ಫ್ಲೈಟ್ ಮಿಸ್ ಆಗಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳಿ 8 ತಿಂಗಳಲ್ಲಿ ರಜನಿಕಾಂತ್ ಆಗ್ಬಿಟ್ಯಾ. ನಾನೆಲ್ಲ ಅದೇ ರಜನಿಕಾಂತು, ಮತ್ತೇನು ತಮಿಳು ಮಾತಾಡ್ತಾರೆ, ನಾನೆಲ್ಲ ತಮಿಳು ಮಾತಾಡಿದೆ ಅಂದ್ಬಿಡೋದ? ಮತ್ತೇನು ಕಬಾಲಿಡಾ ಅಂದೆ. ಕಬಾಲಿಡಾ ಅಂದರೆ ನಾನು ನಮ್ಮ ಬ್ಯಾಂಕ್ ಹೆಸರು ಹೇಳಿದ್ನಪ್ಪ. ಕಬಾಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಹೇಗಿದೆ? ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಮತ್ತು ಡಾ ಅಂದೆಲ್ಲ ಅದು ಅದೇ ಕನ್ನಡ. ಕನ್ನಡ ಇಲ್ಲ. ಹೀಗೆ ಕನ್ನಡದ ಮನಸ್ಸುಗಳು ಡಾಕ್ಟರ್ ಎಷ್ಟು ಚೆನ್ನಾಗಿ ಕನ್ನಡದ ಮನಸ್ಸು, ಆ ಮನಸ್ಸು ಕನ್ನಡದಲ್ಲಿ ಮನಸ್ಸಿದ್ಬಿಟ್ರೆ ನಾವು ಹೊರಗಡೆ ವಾತಾವರಣ ನಮ್ಮನ್ನೇನು ಮಾಡಲ್ಲ. ಸುತ್ತಮುತ್ತ ಎಲ್ಲರೂ ಬೇಕಾದ್ರೆ ಮಾತಾಡ್ತಾಳೆ. ನಾನು ಬಾಂಬೆಲಿದ್ದೆ 1000 ವರ್ಷ, ಸರಿ 1000 ವರ್ಷ ಅಲ್ಲ, ಎಲ್ಲ ಕನ್ನಡ. ನಮ್ಮ ಕನ್ನಡದ ಮನಸ್ಸು ಅಲ್ಲಿ ಹೇಳಿದ್ರಲ್ಲ, ಇದು ಹಾಡು ಎಷ್ಟು ಚೆನ್ನಾಗಿ ನೋಡಿ. ಅಚ್ಚೇವು ಕನ್ನಡದ ದೀಪ, ಕರ್ಕಿ DS ಕರ್ಕಿ ಅನ್ನೋರು ಬರೆದಿರೋದು. ಅದರಲ್ಲಿ ಒಂದು ಸಾಲು ಮಹಾ ರೋಮಾಂಚನ ಆಗುವಂಥ ಒಂದು ಸಾಲು. ನರ ನರಗಳಲ್ಲಿ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹೆಂಗಿದೆ ನರ ನರಗಳು? ಎಷ್ಟಿದೆ ನರಗಳು ನಮ್ಮಲ್ಲಿ? 72,000 ನರ ನಾಡಿಗಳು. ಅದು ಅಷ್ಟನ್ನು ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಅದು ಇವತ್ತು ನನಗೆ ಇದನ್ನು 2 ಹಾಕಿದ್ರು, ನೀವು ಗಮನಿಸಿದಿರೋ ಏನೋ, ಒಂದು ಅಲ್ಲಿ ತೆಗೆದಿಟ್ಟಿದ್ದೀನಿ, 2 ಇದಕ್ಕೇನಂತೀರ? ವೇಲೋ, ದುಪ್ಪಟ್ಟನೋ, ಚೂನಿನೋ ಅಂತ ಶಾಲು. 2 ಯಾಕೆ ಹಾಕಿದ್ರು ಅಂತ ನಾನು ಯೋಚನೆ ಮಾಡ್ತೆ. ಒಂದ್ಸಲ ಡಾಕ್ಟರ್ ಹಿಂಗೆ ಹಾಕಿದ್ರು, ಆಮೇಲೆ ತಿರ್ಗಾ ಮತ್ತೆ ಹಿಂಗೆ ಹಾಕಿದ್ರು. ಯಾಕೆ 2 ಅಂದರೆ, ಒಂದು ಕರ್ನಾಟಕ ಏಕೀಕರಣ ಆಗಿದ್ದಕ್ಕೆ, ಇನ್ನೊಂದು ಕರ್ನಾಟಕ ಅನ್ನೋ ಹೆಸರಿಟ್ಟಿದ್ದಕ್ಕೆ. ಇದು 2ನ್ನೂ ಸಂಭ್ರಮಿಸುವಂಥ ದಿನ ನಾವು ಆಗ್ತಾ ಇರೋದು. 68 ವರ್ಷ ಆಯಿತು, 67 ವರ್ಷ ಆಗಿ 68ನೇ ವರ್ಷ 1956 ಕನ್ನಡ ಏಕೀಕರಣ. ಆಮೇಲೆ ಕರ್ನಾಟಕ ಅಂತ ಹೆಸರು ಬಂದು 50 ವರ್ಷ ಆಯಿತು. ಸೊ ಇದು ನಮಗೆ ಯಾತಕ್ಕೆ ನೆನಪು ಮಾಡ್ತಾ ಇರುತ್ತೆ ಕನ್ನಡ ಅಂತ ಹಿಂಗೆ ಹೇಳ್ತಾ ಇರಬೇಕು ಅಂದರೆ, ಅದಕ್ಕೆ ಕನ್ನಡದ ಮನಸ್ಸು ಅಂತೇಳಿ. ಮನಸ್ಸು ಕನ್ನಡ ಇದ್ದರೆ ರಾಜ್ಯೋತ್ಸವ ಆಚರಿಸಲೇಬೇಕಾ? ಇಲ್ಲ. ನವಂಬರ್ 1ನೇ ತಾರೀಕಿಗೆ ರಾಜ್ಯೋತ್ಸವ ಆಚರಿಸ್ಬೇಕಾ? ಕನ್ನಡ ರಾಜ್ಯೋತ್ಸವ ಯಾವತ್ತು ಆಚರಿಸ್ಬೇಕು, ಯಾಕೆ ಆಚರಿಸ್ಬೇಕು, ಹೇಗೆ ಆಚರಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಫಾರ್ಮುಲಾ ಅಂತಿಲ್ಲ. ಯಾವತ್ತು ಆಚರಿಸ್ಬೇಕು? 1ನೇ ತಾರೀಕು ಆಚರಿಸ್ಬೇಕು ಅಂತ ಹಿಂಗೆ ಹೇಳಿದ್ರೆ, ಕನ್ನಡ ಮಾತೆ ಅಂತೀವಿ ನಾವು. ಕನ್ನಡ ತಾಯಿ ಅಂತ ನಾವು ಕನ್ನಡ ಒಪ್ಕೊಂಡ್ಮೇಲೆ ಆ ತಾಯಿನ ಅಮ್ಮ ಅಂತ ಕರೆಯೋಕ್ಕೆ ಆ ತಾಯಿ ಹುಟ್ಟಿದಬ್ಬ ದಿವಸನೇ ಕರಿಬೇಕಾ? ಹಂಗೇನಿಲ್ವಲ್ಲ, ದಿನಕ್ಕೆ 50 ಸಲ ಕರಿಬೋದಲ್ವ? ಯಾವತ್ತು ಬೇಕಾದ್ರೂ ಆಚರಿಸ್ಬೋದು. ಆದ್ರೂ ನವಂಬರ್ 1ನೇ ತಾರೀಕು ವಿಶೇಷ ಯಾಕೆ ಅಂದರೆ ನಾನೊಂದು ಪದ್ಯ ಬರ್ತಿದ್ದೀನಿ. ಯಾಕೆ ನವಂಬರ್ 1ನೇ ತಾರೀಕೆ ಆಚರಿಸ್ಬೇಕು ಅಂದರೆ, ಯಾಕೆ ಅಂದರೆ ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ ಎಂದು ನೆನಪಿಸುವ ದಿನವೇ ನವಂಬರ್ 1. ವರ್ಷದ ಪ್ರತಿಯೊಂದು ದಿನದಂದು ಕನ್ನಡ ಬಳಸಿ, ಅವತ್ತು ಮಾತ್ರ ಬಳಸಬೇಕು ಅಂತಲ್ಲ ಅನ್ನೋದಕ್ಕೋಸ್ಕರ 1ನೇ ತಾರೀಕು ಮಾಡ್ತೇವೆ. ಮೊನ್ನೆ ಒಂದು ಘಟನೆ ಆಯಿತು ನಿಮಗೆ. ಅಕ್ಟೋಬರ್ 3ನೇ ತಾರೀಕು 4ನೇ ತಾರೀಕು ಗಾಂಧಿ ಜಯಂತಿ ಆಯಿತು. 3ನೇ ತಾರೀಕು ಇದರಲ್ಲಿ ಒಂದು ಆಫೀಸಿಂದ ಒಂದು ಫೋನ್ ಬಂತು ನನಗೆ, ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸು ಬೆಂಗಳೂರಿಂದ. ಹಲೋ ಅಂದ ತಕ್ಷಣ, ಹಲೋ ಹಾಂ ಏನು ಸಮಾಚಾರ ಸರ್, ನಾನು ಮಧುಸೂದನ್ ಅಂತ ಇಂದು ಯಾವುದೋ ಡ್ಯಾಶ್ ಅನ್ನೋ ಆಫೀಸಿಂದ ಮಾತಾಡ್ತಾ ಇದ್ದೀನಿ. 26ನೇ ತಾರೀಕು ಅಕ್ಟೋಬರ್ ನೀವು ಫ್ರೀ ಆಗಿದ್ದೀರಾ? 26ನೇ ತಾರೀಕು ಅಕ್ಟೋಬರ್ ಫ್ರೀ ಆಗಿದ್ದೀರಾ ಅಂದರು. ಯಾವ ತಿಂಗಳು ಅಂದರೆ ಅಕ್ಟೋಬರ್ 26ನೇ ತಾರೀಕು ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ, ಏನು ಸಮಾಚಾರ ಸರ್? ನಮ್ಮಲ್ಲಿ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ, ನೀವು ಚೀಫ್ ಗೆಸ್ಟಾಗಿ ಬರಬೇಕು.
26ನೇ ತಾರೀಕು ಅಕ್ಟೋಬರಲ್ಲಿ ರಾಜ್ಯೋತ್ಸವ ಯಾರು ಮಾಡ್ತಾರೆ? ನಾವು ಮಾಡ್ತಾಯಿದ್ದೀವಿ ಸರ್. ಅಲ್ಲ, ರಾಜ್ಯೋತ್ಸವ ಮಾಡೋ ಸಾಮಾನ್ಯ ನವಂಬರಲ್ಲಿ ತಾನೆ, 1ನೇ ತಾರೀಕು ಅಲ್ಲದೆ ಇನ್ಯಾವ ಥರ ಮಾಡಿ. 1ನೇ ತಾರೀಕು ರಾಜ್ಯೋತ್ಸವ ನವಂಬರಲ್ಲಿ ಮಾಡೋ ಬದಲು ಅಕ್ಟೋಬರ್ 26ನೇ ತಾರೀಕಿಗೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಇದು ಹೋದ ವರ್ಷದ್ದಿದು. ಹೋದ ವರ್ಷದ್ದಿದು. ನಮ್ಮ ಆಫೀಸ್ನಲ್ಲಿ ನಮ್ಮ MDನ ಡೇಟ್ ಕೇಳಿದ್ವಿ, ನವಂಬರ್ 1ನೇ ತಾರೀಕು. ಅವ್ರು ನಾನು ಐ ಆಮ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್, ಲೆಟ್ ಅಸ್ ಕೀಪ್ ಇಟ್ ಆನ್ 10 ಅಂದರು. 10th ಅಂತ ಕೇಳಕ್ಕೆ ಹೋದರೆ, ಇಲ್ಲ ಐ ಆಮ್ ಗೋಯಿಂಗ್ ಔಟ್ ಆಫ್ ಕಂಟ್ರಿ ಅಂತ ಹೇಳಿದ್ರು. ಇನ್ನೊಂದು 25. ಹಿಂಗೆ ಮುಂದಿನ ತಿಂಗಳು ಆ್ಯನ್ಯಲ್ ಕ್ಲೋಸಿಂಗು, ಟ್ರಾನ್ಸ್ಫರು, ಆಡಿಟು ಅಂತ ಹಿಂಗೆಲ್ಲ ಹೇಳಿ ಕೊನೆಗೆ 26ನೇ ತಾರೀಕು ಅಕ್ಟೋಬರ್ ಡೇಟ್ ಕೊಟ್ಟಿದ್ದಾರೆ. ಇನ್ನು ಈ ಸಲ ಮಾಡದೇ ಇದ್ದರೆ ಈ ವರ್ಷದ ಲ್ಯಾಪ್ಸ್ ಆಗೋಗುತ್ತಲ್ಲ. ಅದಕ್ಕೆ ಕನ್ನಡ ರಾಜ್ಯೋತ್ಸವದ ಶಾಸ್ತ್ರ ಮಾಡಿಬಿಟ್ಟು ಮುಂದೆ ಕಂಟಿನ್ಯೂ ಮಾಡೋಣ ಅಂತೀವಿ. ಶಾಸ್ತ್ರಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಮಾಡೋವಂಥದ್ದು, ಟಿಕ್ ಮಾಡೋವಂಥದ್ದು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇದು ಸಿಗುತ್ತೆ ಅಂತ ಆ ಥರ ಮಾಡೋದಲ್ಲದೆ ಕನ್ನಡದ ಮನಸ್ಸು ಅಂತ ಹೇಳಿದ್ದು ನನಗೆ ಕೊರಿತಾ ಇದೆ ಆವಾಗ. ಇದು ಒಂದು ಕಾರಣ ಆಯಿತಾ, ಕನ್ನಡ ಯಾತಕ್ಕೆ ಈ ಮೈಗೆ ಇಟ್ಕೊಂಡೆ ಅಂತ. ಇನ್ನೊಂದು, ಇಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ, ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ್. ಚಿಂತೆ ಇಲ್ಲದೆ ಇರೋರು ಯಾರ್ಯಾರು ಇದ್ದಾರೆ? ಚಿಂತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಏನು ಮೇಡಮ್? ವರಿ. ಈ ವರಿ ಅನ್ನೋದಕ್ಕೆ ಕನ್ನಡಕ್ಕೂ ವರಿಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಯೋಚನೆ ಮಾಡೋಣ. ಯಾರ್ಯಾರಿಗೆ ಯಾವ್ಯಾವ ರೀತಿ ವರಿ? ಇಂಗ್ಲೀಷಿನವರಿಗೆ ವರ್ಷಕ್ಕೆ 2 ತಿಂಗಳು ವರಿ. ಒಂದು ಜನವರಿ ಮತ್ತು ಫೆಬ್ರವರಿ. ಮುಗಿತಾ? ಉತ್ತರ ಕರ್ನಾಟಕದ ಮಂದಿಗೆ, ಇಲ್ಲಿ ದಕ್ಷಿಣ ಕನ್ನಡ ಇದು, ಉತ್ತರ ಕರ್ನಾಟಕದ ಮಂದಿಗೆ ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಬಳ್ಳಾರಿ ಇವರೆಲ್ಲ ಇರ್ತಾರಲ್ಲ, ಆ ಮಂದಿಗೆ ಗಂಟೆಗೂ ವರಿ ಅಂತೆ. ಏನು ಸರ್? ಹೆಂಗೆ ಅಂದರೆ 5 ವರಿ, 6 ವರಿ, 7 ವರಿ ಟೈಮು, 5 ವರಿ, 6 ವರಿ. ನಮಗೆ ಬ್ಯಾಂಕಿನವರಿಗೆ ಸದಾ ವರಿ, ಕೊಟ್ಟ ಸಾಲದ ರೆಕವರಿ. ಈ ಎಲ್ಲರ ವರಿ ನಿವಾರಿಸುವಳೇ ಕನ್ನಡ ತಾಯಿ ಭುವನೇಶ್ವರಿ. ಈ ಕಾರಣ ಸೊ ಕನ್ನಡ ಅಂತ ನೆನೆಸ್ಕೊಂಡ್ರೆ ನಮ್ಮ ಎಲ್ಲ ಚಿಂತೆಗಳೆಲ್ಲ ಮರ್ತೋಗತ್ತೆ ಅನ್ನೋಕ್ಕೋಸ್ಕರ. ಯಾಕೆಂದರೆ ಅದಕ್ಕೆ ಹಾಡು, ಸಾಹಿತ್ಯ, ಪುಸ್ತಕ ಅದೆಲ್ಲ ಓದ್ತಾ ಇದ್ದಾಗ ಚಿಂತೆಗಳೆಲ್ಲ ಮರ್ತೋಗ್ತೀವಲ್ಲ. ಸೊ ಆ ಕಾರಣಕ್ಕೋಸ್ಕರ ರಜಾ ಗೀಜಾ ಎಲ್ಲ ಕೊಡ್ತಾಯಿದ್ರು, ಇದು ಇಲ್ಲದೇ ಇರ್ಬೋದು. ಸೊ ಯಾವುದೋ ಒಂದು ಕಾರಣದಿಂದ ನಾವು ಕನ್ನಡ ನೆನಪು ಮಾಡ್ಕೊಳ್ಳೋಕ್ಕೆ ತಾಯಿನ ಎಲ್ಲ ಆವತ್ತೊಂದು ದಿವಸ ಹೊರಗಡೆ ಕರ್ಕೊಂಡು, ಕೆಲವು ಸಲ ಮನೆಯಲ್ಲಿ ಹೆಂಡ್ತಿನ ಮಕ್ಕಳನ್ನ ಇವತ್ತು ಅಡುಗೆ ಮಾಡಬೇಡ, ಹೊರಗಡೆ ಊಟ ಮಾಡ್ಕೊಂಬರೋಣ ಅಂತ ಹಿಂಗೆಲ್ಲ ಹೇಳ್ತೀವಲ್ಲ, ಆ ರೀತಿ ಕೆಲವು ಸಲ ನಾವು ಮಾಡಲೇಬೇಕಾಗ್ತದೆ. ಯಾಕೆ ಮಾಡಬೇಕು, ಇದು ಯಾವತ್ತು ಮಾಡಬೇಕು ಅನ್ನೋದಕ್ಕೆ, ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಚಿಂತೆಗಳೆಲ್ಲ ಹೋಗೋಕ್ಕೆ. ಹೇಗೆ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಹೇಗೆ ಮಾಡಬೇಕು? ಅವತ್ತೊಂದು ಸಹ ಸಂಗೀತ ಹಾಡೋದ ನಮ್ಮ ಹಿರೇಮಗಳೂರು ಕಣ್ಣನ್ ಅಂತ ನಮ್ಮ ಜೊತೆಲಿ ಹರಟೆ ಬರ್ತಾ ಇರ್ತಾರಲ್ಲ, ಅವರು ಒಂದು ಮಾತು ಹೇಳ್ತಾರೆ, ಕನ್ನಡ ಯಾವ ರೀತಿ ನಾವು ಬಳಸಬೇಕು ಅನ್ನೋದು ನಾವು ಫಾಲೋ ಮಾಡಬೇಕಾದ್ದು ಒಬಾಮಾಯಿಂದ ಫಾಲೋ ಮಾಡಬೇಕಂತ. ಒಬಾಮ ಗೊತ್ತಲ್ಲ ನಿಮಗೆ? ಒಬಾಮನ ಫಾಲೋ ಮಾಡ್ಬೇಕಂತ. ಒಬಾಮ ಯಾತಕ್ಕೆ ಅಮೇರಿಕ ಪ್ರೆಸಿಡೆಂಟ್ ಆಗಿದ್ದವನು ಕನ್ನಡಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ, ಹಂಗಲ್ಲ, ಕನ್ನಡನೇ. ಒಬಾಮ ಅಂದರೆ ಕನ್ನಡ ಓದೋದು, ಬರೆಯೋದು, ಮಾತಾಡೋದು ಅಂತ. ಓದೋದು, ಬರೆಯೋದು, ಮಾತಾಡೋದು. ಇವಾಗ ಕನ್ನಡ ಓದೋದು ಎಲ್ಲಿದೆ? ಪುಸ್ತಕಗಳು ಸಿಕ್ಕಾಪಟ್ಟೆ ಪುಸ್ತಕಗಳು ಪಬ್ಲಿಷ್ ಮಾಡ್ತಾ ಇರ್ತೀವಿ, ಅದೆಲ್ಲ ಲೈಬ್ರರಿನಲ್ಲಿರುತ್ತೆ. ಆ ಲೈಬ್ರರಿನಲ್ಲಿ ಯಾರೋ ಬಾರೋ ಮಾಡ್ತಾರೋ ಗೊತ್ತಿಲ್ಲ, ಆಮೇಲೆ ಓದಲ್ಲ. ಅಕಸ್ಮಾತ್ ಇದರೊಳಗೆ ಮೆಸೇಜ್ ಓದ್ತೀವಿ ನಾವು, ಮೆಸೇಜ್ ಎಲ್ಲ ಇಂಗ್ಲೀಷ್ನಲ್ಲಿರುತ್ತೆ. ಓಕೆ, ಮೆಸೇಜ್ ಕಳಿಸ್ತೀವ, ಬರೆಯೋದು ಅನ್ನೋಕ್ಕೆ ಆ ಮೆಸೇಜ್ ಕಳಿಸೋದು ಕನ್ನಡದಲ್ಲಿ ಟೈಪ್ ಮಾಡಲ್ಲ, ಇಂಗ್ಲೀಷ್ನಲ್ಲೇ ಟೈಪ್. ನಾನು NANU ಬರುತ್ತೇನೆ, BARUTTENE. ಅದಕ್ಕೆ ಬೆಸ್ಟ್ ಒಂದು ಫಿಲ್ಮ್ ಕಂಡುಹಿಡ್ಕೊಂಡಿದ್ದೆ ನಾನು. ಅದನ್ನು ಟೈಪ್ ಮಾಡೋಕ್ಕೆ ಭಾಳ ಟೈಮ್ ತೊಗೊಳತ್ತಪ್ಪ. ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಉಡುಪಿನಲ್ಲಿರುವಂಥ ಭಾಳ ದೊಡ್ಡ ಕವಿ ವಿಮರ್ಶಕರು ಮೀಟ್ ಮಾಡಿದ್ದೆ, ತಿರುಮಲೇಶ್ ಅಂತ, KV ತಿರುಮಲೇಶ್. ಅವರು ದೊಡ್ಡ ಇಂಗ್ಲೀಷು ಮತ್ತು ಜರ್ಮನ್ ಪುಸ್ತಕಗಳನ್ನೆಲ್ಲ ಕನ್ನಡಕ್ಕೆ ಮೊಬೈಲಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರಂತೆ. ಮೊಬೈಲಲ್ಲಿ ನಮಗೆ ಒಂದು ಪುಸ್ತಕಗಳನ್ನೇ ಟ್ರಾನ್ಸ್ಲೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಜನಗಳು ಮತ್ತು ಮೊಬೈಲ್ ಇರುವಾಗ ನಾವು ಯಾತಕ್ಕೆ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು? ನಾನು ಬರ್ತೀನಿ ಅಂತ ಅಕಸ್ಮಾತ್ ಸ್ಪೆಲ್ಲಿಂಗ್ ಕಷ್ಟ ಆಗುತ್ತೆ, ನಾನು ಅಂದರೆ ದೀರ್ಘ ಬರೆಯೋದು, ಕೊಂಬು ಬರೆಯೋದು ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ವಾಯ್ಸ್ ಮೆಸೇಜ್ ಥರ ಡಿಕ್ಟೇಟ್ ಮಾಡ್ಬೋದಲ್ಲ, ಕನ್ನಡದಲ್ಲಿ ಬರುತ್ತಲ್ಲ, ಮಾತು ಪ್ರಾಕ್ಟೀಸ್ ಆಗುತ್ತಲ್ಲ. ಕನ್ನಡ ಮಯ ಆಗೋದು ಅಂತಂದರೆ ಮೆಸೇಜ್ ಮುಖಾಂತರ, ಇದ್ರ ಮುಖಾಂತರ ಕನ್ನಡ ಓದೋದನ್ನು ಬರೆಯೋಕ್ಕೆ ಸಾಧ್ಯ. ಡೈಲಿ ಒಂದೊಂದು ಪೇಪರ್ ಓದಾಕ್ಬಿಡೋದು, ಏನು ಬೇಕಾದ್ರೂ ಇರಲಿ ಅದರಲ್ಲಿ ನ್ಯೂಸ್ ಪೇಪರ್. ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಬಂದಿದ್ದ ಇನ್ಸಿಡೆಂಟಲ್ಲಿ ಕಾಂತಾವರ ಇದೆಯಲ್ಲ ಮೂಡುಬಿದ್ರೆ ಹತ್ರ, ಅಲ್ಲಿ ಕಾಂತಾವರ ಕನ್ನಡ ಸಂಘದಲ್ಲಿ ಇವತ್ತೊಂದು ಕಾರ್ಯಕ್ರಮ ಆಯಿತು. ನಂದಳಿಕೆ ಲಕ್ಷ್ಮೀನಾರಾಯಣ ಭಟ್ಟ ಆ ಕಡೆನೇ ಇದ್ದಿದ್ದ PT ಮಾಸ್ಟ್ರು ಒಂದು
ನೋಡಿ ಕನ್ನಡ ಹೇಗೆ ಎಷ್ಟು ಚೆನ್ನಾಗಿ ಬಳಸ್ಬೋದು ಅನ್ನೋದಕ್ಕೆ ಇಂಟ್ರೆಸ್ಟಿಂಗಾಗಿ ಬಳಸ್ಬೋದು. ಗ್ರಾಮ್ಯಾಟಿಕಲ್ ಆಗಿರಬೇಕಾಗಿಲ್ಲ, ಹಿಂಗಿಲ್ಲ. ಮಕ್ಕಳು ಏನು ಮಾತಾಡಿದ್ರೆ ನಮಗೆ ಚೆನ್ನ. ಆದರೆ ಮಕ್ಕಳು ಮಾತಾಡೋ ಭಾಷೆನಲ್ಲಿ ಕನ್ನಡ ಇರಲ್ಲ, ನಿಜವಾದ ಗ್ರಾಮರ್ ಇರಲ್ಲ, ಏನಿರಲ್ಲ. ಆದರೂ ನಮ್ಗೆ ಇಷ್ಟ ಆಗುತ್ತೆ. ಕನ್ನಡ ತಾಯಿ ನಾವು ಹೇಗೆ ತಪ್ಪು ಮಾಡಿದ್ರೂ ಬೆಳೆಸ್ಕೊಳ್ತಾಳೆ, ಅದನ್ನು ಹೊಸದಾಗಿ ಹೆಂಗೆ ಯೂಸ್ ಮಾಡೋದು ಅನ್ನೋಕ್ಕೆ ವಿಶ್ವೇಶ್ವರ ಭಟ್ರು, ಯಾರು ವಿಶ್ವವಾಣಿ ಅಂತ ಇದೆಯಲ್ಲ, ಅವರೊಂದು ತಮಾಷೆಗೆ ಬರೆದಿದ್ರು. ಅವರ ಆಫೀಸ್ನಲ್ಲಿ, ಅವರ ಪ್ರೆಸ್ನಲ್ಲಿ, ವಿಶ್ವವಾಣಿ ಪ್ರೆಸ್ನಲ್ಲಿ ಒಬ್ಬಳು ಲೇಡಿ ಇದ್ದಾಳಂತೆ, ಮಹಿಳೆ. ಅವಳು ಪ್ರೂಫ್ ರೀಡಿಂಗ್ ಮಾಡೋದು. ನ್ಯೂಸ್ ಎಲ್ಲ ಅಪ್ಲೋಡ್ ಮಾಡಿಬಿಡ್ತಾರೆ. ಅದರಲ್ಲಿರೋ ಸ್ಪೆಲ್ಲಿಂಗ್ ಮಿಸ್ಟೇಕು, ಮುದ್ರಣ ದೋಷ, ಅದು ಪ್ರಿಂಟಿಂಗ್ ಮಿಸ್ಟೇಕ್ಗಳನ್ನ ಕಂಡುಹಿಡಿಯೋಕ್ಕೆ ಒಬ್ಬ ಲೇಡಿನ ಅಪಾಯಿಂಟ್ ಮಾಡಿದ್ದೀವಿ ಅಂತ ಒಂದು ನ್ಯೂಸು ನಿಮಗೆ ಹೇಳ್ಬೇಕು. ಅವರು ಹೆಂಗೆ ಹೇಳ್ತೀರಾ ನೀವು? ಏನು ಹೇಳಿದ್ದಾರೆ ಗೊತ್ತಾ ವಿಶ್ವೇಶ್ವರ ಭಟ್ರು? ನಮ್ಮ ಪ್ರೆಸ್ನಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ಗಳನ್ನ ಕಂಡುಹಿಡಿಯೋಕ್ಕೆ ಸ್ಟಾಫು ಅವಳು ಒಬ್ಬಳು ಮಹಿಳೆ ಅಂತ ಹೇಳಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ ಪದ ಕೇಳಿ? ಮುದ್ರಣ ಮನೋರಮೆ ಅಂತ. ಮುದ್ರಣ ಮನೋರಮೆ. ನಿಮ್ಗೊಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಡೆದಿದ್ದು. ಅದು 10% ಬರುತ್ತೆ, ಸತ್ಯದಲ್ಲಿ ಬರುತ್ತಿದ್ದು. ಈಗ ಒಂದು ಕರೋನಾಗೆ ಮುಂಚೆ ಯಾವುದೋ ಒಂದು ಟಿ ವಿ ಚಾನಲ್ನಲ್ಲಿ ರಾಜ್ಯೋತ್ಸವ, ಒಂದು ಟಿ ವಿ ಚಾನಲ್, 4 ಜನ ಚೀಫ್ ಗೆಸ್ಟು ನಡೆದಿದ್ದು. ಸರ್ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ, ನಾನು ನಾಟಕದವನಾದ್ರಿಂದ ಆ್ಯಕ್ಟಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಸೊ 4 ಜನ ಚೀಫ್ ಗೆಸ್ಟ್, ಒಬ್ಬರು ಡಾಕ್ಟರ್, ಒಬ್ಬರು ಲಾಯರ್, ಒಬ್ಬರು ಸೈಂಟಿಸ್ಟ್, ಇನ್ನೊಬ್ಬ ಬ್ಯಾಂಕರ್, ನಾನು. ಇವರು ಕರೆದು ರಾಜ್ಯೋತ್ಸವ ಸ್ಪೆಷಲ್ ಪ್ರೋಗ್ರಾಮ್, ಇಲ್ಲೆಲ್ಲ ಸೆಟ್ ನಡೀತಾ ಇದೆ, ಲೈಟೆಲ್ಲ ನಡೀತಾ ಇದೆ, ಚೇರೆಲ್ಲ ಇಟ್ಟಿದ್ದಾರೆ. ಈ ಕಡೆ ನಮ್ಮನ್ನು ಕೂರಿಸಿ ಆ ನಿರೂಪಕಿ ಬಿಸ್ಕೆಟ್ಟು ಕಾಫಿ ಎಲ್ಲ ಹಾಕಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ ಸರ್, ಇದು ಸ್ಪೆಷಲ್ ಕನ್ನಡ ರಾಜ್ಯೋತ್ಸವದ ಪ್ರೋಗ್ರಾಮ್. ನೀವು ಡಾಕ್ಟರ್ ಆಗಿದ್ದೀರಿ, ಇಂಜಿನಿಯರ್ ಲಾಯರ್ ಆಗಿದ್ದೀರಿ, ಬ್ಯಾಂಕರ್ ಆಗಿದ್ದೀರಿ ಮತ್ತು ಸೈಂಟಿಸ್ಟ್ ಆಗಿದ್ದೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು 4 ಜನನೂ ರಿಟೈರ್ ಆಗಿರೋದ್ರಿಂದ, ಅಂದರೆ ರಿಟೈರ್ ಅಂದರೆ ಡಾಕ್ಟರು ಲಾಯರ್ ರಿಟೈರ್ ಆಗಲ್ವಲ್ಲ, ಮೊದಲಷ್ಟಿಲ್ಲ. ಸೊ ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರೋ ಸ್ವಾರಸ್ಯಕರ ಘಟನೆಗಳನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೇಕು. ಇದೇ ಕಾರ್ಯಕ್ರಮ. 1 ಗಂಟೆ. ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟ್? ವೆರಿ ಗುಡ್, ಆಗಲಿ, ಬರುತ್ತೆ. ಸರ್, ಯುವರ್ ಗುಡ್ ನೇಮ್? ಐ ಆಮ್ ಡಾಕ್ಟರ್ ಶಂಕರ್ ನಾರಾಯಣ್. ಐ ಆಮ್ ಎ ಡಾಕ್ಟರ್. ಐ ಆಮ್ ಎ ಶಂಕರ್ ನಾರಾಯಣ್. ಐ ಆಮ್ ಚಂದ್ರಶೇಖರ್. ಐ ಆಮ್ ಎನ್ ಅಡ್ವೊಕೇಟ್. ಐ ಆಮ್ ಸೈಂಟಿಸ್ಟ್ ಅಂತ ಏನೋ ಜಗನ್ನಾಥ್ ಅಂದರು. ಸರ್, ಈ ಕಾರ್ಯಕ್ರಮ ಸ್ವಲ್ಪ ಕನ್ನಡ ರಾಜ್ಯೋತ್ಸವ ಆದ್ದರಿಂದ ಕನ್ನಡದಲ್ಲೇ ಇರಲಿ. ಇಂಗ್ಲೀಷ್ನಲ್ಲಿ ಮಾತ್ರ ಕನ್ನಡದಲ್ಲೇ, ನಾವೆಲ್ಲ ಕನ್ನಡದವರೇ, ಏನು ಅಂದ್ಕೊಂಡಿದ್ದೀರಾ ಅಂದರು. ಸರಿ, ಕನ್ನಡದಲ್ಲಿ. ಅಷ್ಟೊತ್ತಿಗೆ ಯಾವನೊಬ್ಬ ಬಂದು, ಮೇಡಮ್ ರೆಡಿಯಾಗಿದೆ ಲೈಟ್ ಗೀಟ. ಹಾಂ ಸರಿ ಬನ್ನಿ ಸರ್. ಎಲ್ಲ ನಾನು ಕರ್ಕೊಂಬಂದು ನಿರೂಪಕಿ ಈ ಕಡೆ, ನಾವು 4 ಜನ ಈ ಕಡೆ ಲೈಟ್ ಹಾಕಿದ್ರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ, ವೀಕ್ಷಕರಿಗೆಲ್ಲ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಅತಿಥಿಯಾಗಿ ನಮ್ಮ ಸ್ಟುಡಿಯೋಗೆ 4 ಜನ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಾಗಿರೋ ಸ್ವಾರಸ್ಯಕರ ಘಟನೆಗಳನ್ನು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಈಗ ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ನಾರಾಯಣ್ ಅಂತ, ನಾನೊಬ್ಬ ವೈದ್ಯ. ಸರಿನಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನೊಬ್ಬ ವಕೀಲ. ಸರಿನಾ? ನನ್ನ ಹೆಸರು ಜಗದೀಶ್ ಅಂತ, ನಾನೊಬ್ಬ ವಿಜ್ಞಾನಿ. ಸರಿನಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈ ಗುಂಡೂರಾವ್ ಅಂತ, ನಾನೊಬ್ಬ ಬ್ಯಾಂಕರ್. ಸರಿನಾ? ತಪ್ಪು. ಟಕ್ ಅಂತ ಲೈಟ್ಸ್ ಆಫ್, ಸ್ಟಾಪ್ ಮಾಡಿ. ತಕ್ಷಣ ಈ ಅಮ್ಮ ನನಗೆ ಕೇಳ್ಬಿಟ್ಟು, ಏನು ಸರ್, ನೀವೇನು ಅಮೇರಿಕಾ ಇಂಗ್ಲೆಂಡಿಂದ ಉದುರಿದ್ದೀರಾ? ಇವರೆಲ್ಲ ಕನ್ನಡದಲ್ಲಿ ಹೇಳ್ತಾ ಇಲ್ವಾ? ವೈದ್ಯ, ವಕೀಲ, ವಿಜ್ಞಾನಿ. ನೀವೇನು ಬ್ಯಾಂಕರ್ ಅಂತ ಹೇಳೋದು? ಕನ್ನಡದಲ್ಲಿ ಹೇಳಿ ಬ್ಯಾಂಕರ್ ಅನ್ನೋಕ್ಕೆ. ಕಬಕ್. ಆವತ್ತು ಶಾಕ್ ಆಗೋಯ್ತು ನನಗೆ. 40 ವರ್ಷ ಬ್ಯಾಂಕಿಂಗ್ ಸರ್ವಿಸ್ನಲ್ಲಿ ಇದ್ದವನು ನನಗೆ ಬ್ಯಾಂಕರ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಅಂತ ಗೊತ್ತಾಗಲಿಲ್ವಲ್ಲ. ಯಾಕೆಂದರೆ ಈಗ ಸುಮ್ಮನೆ ಯೋಚನೆ ಮಾಡಿ, ನೀವು ಬ್ಯಾಂಕಿಂಗ್ ಅನ್ನೋಕ್ಕೆ ಕನ್ನಡದಲ್ಲೇನು? ಅದರೊಳಗೂ ದಕ್ಷಿಣ ಕನ್ನಡ, ಹಳೆ ಅವಿಭಜಿತ ದಕ್ಷಿಣ ಕನ್ನಡ, 6 ಬ್ಯಾಂಕ್, ದೊಡ್ಡ ಬ್ಯಾಂಕ್ಗಳಿಗೆ ಜನ್ಮ ಕೊಟ್ಟಿರುವಂಥದ್ದು. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಜನ್ಮ. ಇವಾಗ ಅದೆಲ್ಲ ಮರ್ಜ್ ಆಗಿರೋದು ಬೇರೆ ವಿಷಯ. ಸೊ ಅಂಥ ಬ್ಯಾಂಕಿನ ಇರುವಂಥ ಜಾಗ. ಅದಕ್ಕೆ ಹಿಂದೆ ನಾನು ಬರ್ತಾ ಇದ್ದಾಗ ದಕ್ಷಿಣ ಕನ್ನಡ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ 3 ಬಿಗಳಿಗೆ ಫೇಮಸ್ ಅಂತೆ. 3 ಬಿಗಳು ಯಾವುದು ಗೊತ್ತಾ? ಬಿ ಮೊದಲನೇದು ಬ್ಯಾಂಕಿಂಗ್, 2ನೇದು ಬೋರ್ಡಿಂಗ್ ಊಟ, 3ನೇದು ಬಿಡಿ. ಸೊ ಈಗ ಯೋಚನೆ ಮಾಡ್ತೀನಿ ನಾನು, ಬ್ಯಾಂಕರ್ ಅನ್ನೋ ಕನ್ನಡದಲ್ಲೇನೋ. ಇವನ್ ನಿಮ್ಮ ಮನೇಲಿ ಯಾರೋ ಹುಡುಗ ಇರ್ತಾನೆ, ಒಂದು ಹುಡುಗಿಗೆ ಮದುವೆ ಮಾಡಬೇಕು. ನಮ್ಮಲ್ಲಿ ಹುಡುಗ ಇದ್ದಾನೆ, ನಿಮ್ಗೆ ಗೊತ್ತಿರೋವಂಥ ಯಾವ್ದಾರು ಹುಡುಗ ಇದ್ರೆ ಹೇಳಿ. ನಮ್ಮ ಪಕ್ಕದ ಮನೇಲಿ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗ ಏನು ಕೆಲಸ ಮಾಡ್ತಾನೆ? ಹೀ ಈಸ್ ಎ ಬ್ಯಾಂಕರ್ ಅನ್ನೋ ಕನ್ನಡದಲ್ಲಿ ಏನು ಹೇಳ್ತೀರಾ? ಹಾಂ, ಏನೇನು? ಹೂಡಿಕೆ ಅಲ್ಲ, ಅವನ ಕೆಲಸ ಹೇಳಬೇಕು. ಅವನು ಹೀ ಈಸ್ ಎ ಲಾಯರ್ ಅನ್ನೋಕ್ಕೆ, ಅವನು ವಕೀಲ ಅಂತ ಹಿಂಗೆ ಹೇಳ್ದಂಗೆ ಅವನು ಬ್ಯಾಂಕರ್ ಅನ್ನೋಕ್ಕೆ ಏನು ಹೇಳ್ತೀರಾ ಅಂತ? ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೆ.
ವಾಣಿಜ್ಯ ವ್ಯಾಪಾರಿ. ವಾಣಿಜ್ಯ ಅಂದರೆ ಬಿಸ್ನೆಸ್ ಆಗೋಯ್ತು. ವಾಣಿಜ್ಯ ಅಲ್ಲ, ಏನು ಕೆಲಸ ಮಾಡ್ತಾನೆ ನಿಮ್ಮ ಹುಡುಗ ಅಂತ. ವಾಣಿಜ್ಯ ಕ್ಷೇತ್ರದಲ್ಲಿದ್ದಾನೆ, ವಾಣಿಜ್ಯ ಕ್ಷೇತ್ರದಲ್ಲಿ ದುಡಿತಾ ಇದ್ದಾನೆ ಅಂದರೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಆಗ್ಬಿಡುತ್ತಲ್ಲ. ಅದೇ ಕ್ಷೇತ್ರ ಅಂದರೆ ಕ್ಷೇತ್ರ ಅಂತನಾ, ವಾಣಿಜ್ಯ ಕ್ಷೇತ್ರ ಅನ್ಬೋದಾ? ವಾಣಿಜ್ಯ ಕ್ಷೇತ್ರ ಅಂತ ಒಂದು ತಗೊಳ್ಳೋಣ. ಏನು ಹಣಕಾಸು ವ್ಯವಹಾರ ಮಾಡ್ತಾ ಇದ್ದಾನೆ ಅಂದರೆ ಅವನು ಮನಿ ಲೆಂಡರ್ ಅಂತ ಆಗುತ್ತೆ. ಮನಿ ಲೆಂಡರ್ ಮಾಡ್ತಾಯಿನ ಅಂದರೆ ಲೇವಾದೇವಿ ಅಂದರೆ ಮನಿ ಲೆಂಡರ್ ಅಂತ. ಹಣಕಾಸು ವ್ಯವಹಾರ ಅಂದರೆ ಹಿಂಗೆ ಅಲ್ಲ. ಯಾಕೆ ಹೇಳಿದೆ ಅಂದರೆ ಇದನ್ನು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇದೇ ಥರ ಅಲ್ಲಾಯಿತು ಸ್ಟುಡಿಯೋದಲ್ಲಿ ಈ ಲೈಟ್ ಆಫ್ ಆಗಿದೆಯಲ್ಲ, ನಾನು ಈ ಡಾಕ್ಟ್ರನ್ನ ಸರ್ ಬ್ಯಾಂಕರನ್ನ ಕನ್ನಡದಲ್ಲಿ ನೀವೇ ಹೇಳ್ಬೇಕು, ನೀವೇ ತಾನೇ ಬ್ಯಾಂಕಲ್ಲಿ ಅಂದರು. ಅಲ್ಲಿರೋ ಲೈಟ್ ಬಾಯ್ನ ಕೇಳಿದೆ, ಇಲ್ಲಿರೋ ಕಾಫಿ ಹಿಂಗೆ ಒಬ್ಬೊಬ್ಬರು ಅವನಂತ ಹೇಳಿದ್ರು. ಕೊನೆಯಲ್ಲಿ ಏನು ಹೊಳಿಲೇ ಇಲ್ಲ. ಈ ಅಮ್ಮ ಏನು ಮಾಡಿದ್ಲು, ಯಾರೋ ನಿರೂಪಕಿ, ಸರ್ ಇವಾಗೇನು ಕನ್ನಡದಲ್ಲಿ ಹೇಳ್ತಿರೋ ಅಥವಾ ನಿಮ್ಮನ್ನು ಬಿಟ್ಬಿಟ್ಟು ಇವ್ರು 3 ಜನದ್ದೇ ಕಾರ್ಯಕ್ರಮ ಮಾಡಿಬಿಡ್ಲ ಅಂದರೆ ಬೇಜಾರಾಗಲ್ಲ. 15 ಕಿಲೋಮೀಟ್ರ್ ಆಟೋದಲ್ಲಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಶೂಟಿಂಗ್ ಚಾನ್ಸ್ ಸಿಗತ್ತೆ ಅಂತ. ಬಿಡೋಕ್ಕಾಗತ್ತಾ? ಮತ್ತು ಹೇಳಿ ಅಲ್ಲೂ ಒಂದು ನಿಮಿಷ ಹೊಳೀತು. ಯುರೇಕಾ ಅಂದೆ. ಯುರೇಕಾನಾ? ಅಲ್ಲ ಯುರೇಕಾ ಅಲ್ಲ, ನಾನು ಹೊಳೆದಿದ್ದೆ ಅಂದೆ. ಸರಿ ಏನು ಹೇಳಿ ಅಂದ್ಲು. ನೀವು ಲೈಟ್ ಹಾಕಿ ಹೇಳ್ತೀನಿ ಅಂದೆ. ಶುರು ಮಾಡಿ ತಿರ್ಗಾ ವಾಪಸ್ ಅದೇ ಥರ. ಎಲ್ರಿಗೂ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ ಮುಂದೆ 4 ಜನ ಲ ಶಂಕರ್ ನಾರಾಯಣ ಎಟ್ಸೆಟ್ರಾ ಆಯಿತು. ನನ್ನ ಟರ್ನ್ ಬಂತು. ನಾನು ಹೇಳಿದೆ, ನನ್ನ ಪ್ರೀತಿಯ ವೀಕ್ಷಕರು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ವೈ.ವಿ. ಗುಂಡೂರಾವ್ ಅಂತ. ನಾನು ದನ ಅಂದೆ. ದನ ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ದನ ಕಾಯೋಣ. ಬ್ಯಾಂಕ್ನವ್ರು ಮಾಡೋದೆಲ್ಲ ಏನು, ನಾವೆಲ್ಲ ಕಷ್ಟಪಟ್ಟು ಡೆಪಾಸಿಟ್ ಇಡ್ತೀವಿ, ಅದನ್ನೆಲ್ಲ ತೊಗೊಂಡು ಒಂದು ಸ್ಟ್ರಾಂಗ್ ರೂಮ್ ಅಂತಿರುತ್ತೆ, ಅದಕ್ಕೆ ಇಷ್ಟು ದಪ್ಪ ಬಾಗಿಲಿರುತ್ತೆ ಅಂತ ಹಿಂಗೆ ತಿರುಗಿಸಿ ಅಲ್ಲಿ ನಮ್ಮ ದುಡ್ಡೆಲ್ಲ ಇಡ್ತಾರೆ. ದನ ಕಾಯೋ ಕೆಲಸ 40 ವರ್ಷದಿಂದ ಮಾಡಿದ್ದು ನಾನು. ಸೊ ಕನ್ನಡ ಭಾಷೆನ ಯಾವ ರೀತಿ ಬೆಳೆಸ್ಬೋದು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ರೆ ಹುಡುಗರಿಗೆ, ಈಗಿನ ಕಾಲದಲ್ಲಿ ಹುಡುಗರೆಲ್ಲ ಇದ್ದಾರೆ, ನಮ್ಮ ಕನ್ನಡ ಬೇಡ, ಏನು ವಾಟ್ ಈಸ್ ದೇರ್ ಇನ್ ಕನ್ನಡ ಅಂತ ಹಿಂಗೆಲ್ಲ ಅಂತಾರೆ ಅಂತ ಹಿಂಗೆ ಅಂತೀವಿ ನಾವು. ಈ ಥರ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಿಬಿಡಿ. ಅವರಿಗೆ ನಾನು ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಟ್ರೈನಿಂಗ್ನಲ್ಲಿ ಈ ಥರ ಕನ್ನಡದವ್ರು ಯಾರು ಸಿಕ್ಕಿದ್ರೆ ಇಂಗ್ಲೀಷ್ ಪದ ಕೊಡೋದು, ಹಿಂಗೆ ಹಾಕ್ಕೊಡೋದು ಕೊನೆಯಲ್ಲಿ. ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋ ಕನ್ನಡದಲ್ಲೇನು, ಇನ್ನೊಬ್ಬ ಅವನು ಹಾರ್ಡ್ವೇರ್ ಇಂಜಿನಿಯರ್ ಅಂತಾನೆ, ಅವನು ಹಾರ್ಡ್ವೇರ್ ಇಂಜಿನಿಯರ್ ಅನ್ನೋ ಕನ್ನಡದಲ್ಲೇನು ಅಂತ ಹಿಂಗೆಲ್ಲ ಕೇಳಿಬಿಟ್ರೆ ಬರೀ ಕಷ್ಟ ಅಲ್ವಾ ಕ್ವಶನ್ನು. ಸೊ ಅದಕ್ಕೆ ನಾನು ಕೆಲವು ಮಾಡಿದ್ದೀನಿ. ಹಾರ್ಡ್ವೇರ್ ಇಂಜಿನಿಯರ್ ಅಂದರೆ ಈ ಕಂಪ್ಯೂಟರ್ ರಿಪೇರಿ ಮಾಡೋದು ಹಾರ್ಡ್ವೇರ್ ಇಂಜಿನಿಯರ್ ಅನ್ನೋಕ್ಕೆ ಇದು ಯಾವುದೊಂಥರ ಯಂತ್ರ ತನ್ನೋದು. ಆ ಯಂತ್ರನ ಯಾವ ಸ್ಕ್ರೂ ಎಲ್ಲಿ ಹಾಕಬೇಕು, ಯಾವ್ದು ಹಾಕಬೇಕು, ಯಾವ್ದು ಆಪ್ರೇಟ್ ಆಗುತ್ತೆ, ಇದನ್ನೆಲ್ಲ ಯೋಚನೆ ಮಾಡುವಂಥ ಇಂಜಿನಿಯರು. ಆದ್ದರಿಂದ ಹಾರ್ಡ್ವೇರ್ ಇಂಜಿನಿಯರ್ ಅನ್ನೋಕ್ಕೆ ಕನ್ನಡದಲ್ಲಿ ಯಂತ್ರವಾದಿ ಅಂತ. ಯಂತ್ರವಾದಿ ಹೆಂಗಿದೆ, ನೀವೆಲ್ಲ ಸಿಸ್ಟಮ್ ಯೂಸ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತು. ಜೊತೆಗೆ ಸಾಫ್ಟ್ವೇರ್ ಇರುತ್ತಲ್ಲ, ಅದಕ್ಕೆ ತಂತ್ರವಾದಿ ಅಂತ. ಆದರೆ ನಮ್ಮ ಸಿಸ್ಟಮ್ಗೆ ಕೆಲವು ಸಲ ವೈರಸ್ ಆಗಿಬಿಡತ್ತೆ. ಆ ವೈರಸ್ ಬಿಟ್ಟಿರ್ತಾನಲ್ಲ ಅವನು ಕುತಂತ್ರವಾದಿ. ಕೆಲವು ಸಲ ನಾವು ಕೆಲಸ ಮಾಡ್ತಾ ಇರ್ತೀವಿ ಲ್ಯಾಪ್ಟಾಪ್ನಲ್ಲೋ ಡೆಸ್ಕ್ಟಾಪ್ನಲ್ಲೋ, ಗಬಕ್ ಅಂತ ಹ್ಯಾಂಗ್ ಆಗಿಬಿಡುತ್ತೆ. ಆರೋ ಮಾರ್ಕ್ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಮೌಸ್ ಹಿಂಗೆ ಅಲ್ಲಾಡಿಸಿದ್ರು ಏನಾಗಲ್ಲ, ಅಲ್ಲೇನಿರುತ್ತೆ. ಮುಂದೆ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಶಟ್ ಡೌನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೇವ್ ಮಾಡಿರಲ್ಲ, ಇದನ್ನು ಫೈಲು ಸೇವ್ ಮಾಡಿರಲ್ಲ, ತಿರ್ಗಾ ರೀಸ್ಟಾರ್ಟ್ ಮಾಡೋಕ್ಕೆ. ಆಮೇಲೆ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇದು ಈ ಕಡೆನೂ ಇಲ್ಲ, ಆ ಕಡೆನೂ ಇಲ್ಲ. ಇದು ಯಾವುದು ಅಂದರೆ ಅದು ಯಂತ್ರವಾದಿ, ಇದು ತಂತ್ರವಾದಿ, ಇದು ಕುತಂತ್ರವಾದಿ, ಇದು ಅತಂತ್ರವಾದಿ. ಈ ಥರ ಕೆಲವು ಸಲ ನಾವು ಕನ್ನಡದಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟಿಂಗಾಗಿ ಮಾತಾಡ್ಕೊಂಡು ಹಿಂಗೆ ಹೋಗ್ಬೋದು. ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನೀವಲ್ಲಿ ಭಾಳ ಬುದ್ಧಿವಂತರ ಜನಗಳು. ಸೊ ಕಂಪ್ಯೂಟರ್ ಅಡಿಕ್ಟ್ ಆಗೋಗಿದ್ದೀವಿ ನಾವು. ಕಂಪ್ಯೂಟರ್ ಅಡಿಕ್ಟ್ ಅಂದರೆ ಲ್ಯಾಪ್ಟಾಪು, ಮೊಬೈಲು ಎಲ್ಲಾದ್ರೂ. ಮೊಬೈಲ್ ಇಲ್ಲದೆ ಅಥವಾ ಲ್ಯಾಪ್ಟಾಪ್ ಇಲ್ಲದೆ, ಟ್ಯಾಬ್ ಇಲ್ಲದೆ ನಾವು ಬದುಕೋಕ್ಕೆ ಆಗಲ್ಲ. ಈ ಕಡೆ ಊಟ ಮಾಡ್ತಾ ಇದ್ದಾಗಲೂ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಎಂಥ ಕಂಪ್ಯೂಟರ್ ಅಡಿಕ್ಟ್ ಅಂದರೆ ಶೇವ್ ಮಾಡ್ಕೊಳ್ಳುವಾಗಲೂ ಮೊಬೈಲಲ್ಲಿ ಮಾತಾಡ್ತಿದ್ದ. ಅದು ಹೆಂಗಾಗತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಗಂಡಸ್ರಿಗೆ ಮಾತ್ರ. ಹೆಂಗೆ ಅಂದರೆ ಮೇಡಮ್ ಹಿಂಗೆ ಹಾಕೋಯ್ತಾ, ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇರೋದು. ಆಮೇಲೆ ಇನ್ನೇನು ಸಮಾಚಾರ, ಈ ಕಡೆ ಆಯಿತಾ, ಇದನ್ನು ತೆಗೆದು ಈ ಕಡೆ ಇಟ್ಕೊಂಡು ಹಿಂಗೆ ಮಾಡ್ತಾರೆ.
ಇಂಥ ಕಂಪ್ಯೂಟರ್ ಅಡಿಕ್ಟ್ ಆಗೋಗಿರ್ತಾರೆ, ಆಗೋಗಿದ್ದೀವಿ ನಾವು. ಕಂಪ್ಯೂಟರ್ ಅಡಿಕ್ಟ್ ಅನ್ನೋಕ್ಕೆ ಕನ್ನಡದಲ್ಲಿ ಏನು ಸರ್? ಕಂಪ್ಯೂಟರ್ ಅಡಿಕ್ಟ್, ಗಣಕಯಂತ್ರ ವ್ಯಸನಿ, ಭಾಳ ಸರಿಯಾದ ಟ್ರಾನ್ಸ್ಲೇಷನ್ನು. ಫಸ್ಟ್ ಕಂಪ್ಯೂಟರ್ ದಾಸ, ಕಂಪ್ಯೂಟರ್ ವ್ಯಸನಿ, ಎಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆನ್ಸರ್. ಇದು ಸಿಸ್ಟಮ್ಯಾಟಿಕ್. ಇದೊಂದು ಸ್ವಲ್ಪ ತಲೆಹರಟೆ ಮಾಡಿದ್ರೆ ಕಂಪ್ಯೂಟರ್ ಅಡಿಕ್ಟ್ ಅನ್ನೋ ಕನ್ನಡದಲ್ಲಿ ಏನು ಗೊತ್ತಾ? ಗಣಕದಾಸ ಅಂತ. ಸಿಂಪಲ್ ಆಯ್ತಲ್ಲ, ಗಣಕದಾಸ. ಸೊ ಯಾರು ತಿರುಗಿ ನೋಡೋಕ್ಕೆ ಹೋಗಲ್ಲ ಬೇರೆಯವ್ರು ಯಾರು. ಸೊ ಇಂಥ ಸಿಚುವೇಷನಲ್ಲಿ ಕನ್ನಡನ ಬೆಳೆಸೋದಂಗೆ ನಮ್ಮ ಕೊನೆ ಪ್ರಶ್ನೆ ಇಲ್ಲ, ಇನ್ನೂ ಟೈಮ್ ಇದೆ. ಕನ್ನಡ ಬೆಳೆಸೋದಕ್ಕೆ ಹೊಸ ರೀತಿ ಈ ಥರ ಯೋಚನೆ ಮಾಡ್ತಾ ಇರಬೇಕಂತೆ. ನನಗೆ ಈ ಥರ ಕೆಲವು ಪದಗಳು ಸಿಕ್ಬಿಟ್ರೆ ಅದಕ್ಕೇನೋ ತಲೆಹರಟೆ, ಕನ್ನಡ ಬೆಳೆಸೋದು ಹಿಂಗೆ ಅಂತ. ಇದು ಈ ಸಾಕ್ಸ್ ಇರುತ್ತೆ, ಸಾಕ್ಸು, ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ಕಾಲ್ಚೀಲ. ಸರಿ. ಇನ್ನೇನಾದ್ರು ಸ್ವಲ್ಪ ಯೋಚನೆ ಮಾಡ್ತೀರಾ? ಈ ಗಣಕದಾಸ, ಈ ದನ ಕಾಯೋನು, ಈ ಥರ ಏನಾದ್ರು ಮಾಡೋಕ್ಕಾಗತ್ತಾ? ಕಾಲ್ಚೀಲ ಅನ್ನೋದು ಸರಿಯಾದ ಅನುವಾದ ಕಾಲ್ಚೀಲ. ಸರಿ. ಇನ್ನೇನಾದ್ರು ಗೊತ್ತಾ? ಏನು ಗೊತ್ತಾ ಕನ್ನಡದಲ್ಲಿ ಈ ಸಾಕ್ಸ್ ಅನ್ನೋಕ್ಕೆ? ಇದಕ್ಕೇನಂತೀರ? ಇದು ಕರವಸ್ತ್ರ, ಇದು ಕೆರವಸ್ತ್ರ. ಕೆರ ಅಂದರೆ ಆ್ಯಕ್ಚುಲಿ ಫುಟ್ವೇರ್ ಅಂತ. ಕೆರ ಅಂದರೆ ಫುಟ್ವೇರು. ಈ ಸ್ವಾಮೀಜಿಗಳು ನೀವೆಲ್ಲ ಗಮನಿಸಿದ್ದೀರಾ? ಸ್ವಾಮೀಜಿಗಳೆಲ್ಲ ಮರದ್ದು ವುಡನ್ ಚಪ್ಪಲಿ ಹಾಕ್ಕೊಂಡಿರ್ತಾರಲ್ಲ, ಅದು ಫಸ್ಟ್ ಕಂಡುಹಿಡ್ದಿದ್ದು ಎಲ್ಲಿ ಗೊತ್ತಾ? ಯಾವ ದೇಶದಲ್ಲಿ ಗೊತ್ತಾ? ಯಾವ ದೇಶ ಇಲ್ಲ, ಇಂಡಿಯಾದಲ್ಲೇ ಇರಬೇಕು. ಯಾಕೆಂದರೆ ಆ ಥರ ಸ್ವಾಮೀಜಿಗಳಿರೋದು ನಮ್ಮ ದೇಶದಲ್ಲೇ. ಎಲ್ಲಿರ್ಬೋದು? ಎಲ್ಲಿ? ಭಾರತೀಯರು ಅಲ್ಲ. ಯಾವ ಸ್ಟೇಟ್ ಇರ್ಬೋದಾ? ಯಾವ ಸ್ಟೇಟು? ಏನೇ ಐಡಿಯಾ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ತಮಿಳ್ನಾಡು, ಕರ್ನಾಟಕ, ಆಂಧ್ರ. ಕರ್ನಾಟಕದಲ್ಲಂತೆ ಸ್ವಾಮೀಜಿಗಳು ಹಾಕ್ಕೊಳ್ಳೋ ಮರದ ಚಪ್ಪಲಿನ ಕಂಡುಹಿಡಿದೋದು ಕನ್ನಡಿಗರು, ಕರ್ನಾಟಕದವರು. ಇದು ಕೊಡಗು, ಅದಕ್ಕೆ ಅದರ ಹೆಸರು ಮರಕೆರ ಅಂತ. ಮರದ್ದು ಕೆರ, ಅದರಿಂದ ಮರಕೆರ. ಯಾಕೆ ಹೇಳಿದೆ ಅಂದರೆ ಈಗಿನ ಕಾಲದ ಜನ್ರೇಷನ್ಗೆ ಕನ್ನಡದ ಬಗ್ಗೆ ಅಷ್ಟೊಂದು ಆಸಕ್ತಿ ಹುಡುಗರೆಲ್ಲ ತೋರಿಸದೇ ಇರೋದ್ರಿಂದ ಅವ್ರು ಈ ಥರ ಒಂದು ಟಾಸ್ಕ್ಗಳು ಕೊಟ್ಬಿಟ್ಟು ಹುಡ್ಕೊಂಬಂದ್ರಪ್ಪ ಅಂತಂದರೆ ಅವರು ಕ್ರಿಯೇಟ್ ಮಾಡ್ತಾರೆ. ಕೊನೆಯದಾಗಿ ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್, ಇದು ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ, ಅಲ್ಲಿ ನಡೆದಿದ್ದು, ಅವಳು ಆ ನಿರೂಪಕಿ ನಡೆದಿದ್ದು ಅಂತ ಹೇಳಿದ್ನಲ್ಲ, ಇದು ಬೆಂಗಳೂರಲ್ಲಿ ಇತ್ತೀಚೆಗೆ ನಡೀತು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ದ. ವೈದ್ಯ ಸರಿಯಾಗಿ ಹೇಳಿದ್ರಿ ಸರ್, ವೈದ್ಯ ಅಂತ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಐ ಸ್ಪೆಷಲಿಸ್ಟ್ ಅನ್ನೋ ಕನ್ನಡದಲ್ಲೇನು? ನೇತ್ರ ತಜ್ಞ, ಕಣ್ಣಿನ ತಜ್ಞ, ಕಣ್ಣಿನ ವೈದ್ಯ, ನೇತ್ರ ವೈದ್ಯ. ಹೌದಾ? ಇಷ್ಟೇ ತಾನೇ? ಇನ್ನೊಂದು ನೇತ್ರಾವತಿನ, ನೀರು ಆಯ್ತು, ನದಿ ಆಯ್ತಲ್ಲ ಅದು. ನೇತ್ರಾಧೀನ, ನೇತ್ರಜ್ಞ, ನೇತ್ರಜ್ಞ, ನೇತ್ರ ವೈದ್ಯ, ನೇತ್ರ ಇದು ತಜ್ಞ, ಇದೆಲ್ಲ ಆಯಿತು ಅಲ್ವಾ? ಸಂಸ್ಕೃತದಲ್ಲಿ ಡಾಕ್ಟರ್ ಅನ್ನೋಕ್ಕೆ ಒಂದು ವರ್ಡ್ ಇದೆ. ವೈದ್ಯ ಅನ್ನೋದು ಸಂಸ್ಕೃತನೇ. ಇನ್ನೊಂದು ವರ್ಡ್ ಇದೆ, ಏನಾದ್ರು ನೆನಪಿದೆ? ಸಂಸ್ಕೃತದಲ್ಲಿ ಡಾಕ್ಟರ್ ಅನ್ನೋಕ್ಕೆ, ಈ ವೈದ್ಯ ಅನ್ನೋದು ಸಂಸ್ಕೃತನೇ. ಇನ್ನೂ ಒಂದು ವರ್ಡ್ ಇದೆ ಡಾಕ್ಟರ್ ಅನ್ನೋಕ್ಕೆ, ಏನು ಗೊತ್ತಾ? ಧನ್ವಂತರಿ ಅಂತ. ಹೌದಾ? ಧನ್ವಂತರಿ. ಐ ಸ್ಪೆಷಲಿಸ್ಟ್ ಅನ್ನೋಕ್ಕೆ ಕಣ್ವಂತರಿ ಅಂತೆ. ಕಣ್ವಂತರಿ. ಸೊ ಇದನ್ನು ಹೀಗೆ ಬದಲಾಯಿಸ್ತಾ ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಅಂತ ಹಿಂಗೆ ಹೇಳ್ದ. ಲಾಸ್ಟ್ ಅನ್ನೋದಕ್ಕಿಂತ ಈ ಕಂಪ್ಯೂಟರ್ ವಿಷಯ ಮಾತಾಡ್ತಾ ಒಂದು ಘಟನೆ ಆಯಿತು. ಕಂಪ್ಯೂಟರ್ನ ಅದೇ ಗಣಕಯಂತ್ರ. ಅದು ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಸೈಬರ್ ಕ್ರೈಮ್ ಅಂತ ಒಂದು ಮಾಡೋಕ್ಕೆ ಹೋದ್ವಿ. ಸೈಬರನ್ನು ಕನ್ನಡದಲ್ಲಿ ಏನು ಅಂತ ಹಿಂಗೆ ಕೇಳ್ಬಿಟ್ರು. ಯಾಕೆಂದರೆ ಕನ್ನಡದಲ್ಲಿಲ್ಲ, ಯಾಕೆಂದರೆ ಎಲ್ಲ ಭಾಷೆಯವರು ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ. ಅಡಿಕ್ಟ್ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿ ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರತ್ತೆ ಅಂತ ಹಳೇ ಗಾದೆ ಇತ್ತು. ಈಗ ಗಾದೆ ಒಟ್ಟಾಗಿದೆ. ಯಾಕೆಂದರೆ ಮರಕ್ಕೂ ಕಷ್ಟ ಬರ್ತಾ ಇದೆ, ಮರಗಳನ್ನ ಕಡಿದು ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಅದರಿಂದ ಕಷ್ಟ ಮನುಷ್ಯಂಗೆ ಬರೋದಲ್ಲದೆ ಮರಕ್ಕೂ ಬರುತ್ತೆ ಮತ್ತು ಮಿಷಿನ್ಗೂ ಬರುತ್ತಂದು. ಮಿಷಿನ್ ಅಂದರೆ ಯಾವುದು? ನಮ್ಮದು ತೊಡೆ ಮೇಲೆ ಇರೋದು. ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಆ್ಯಂಡ್ ಮೊಬೈಲ್, ಇಂಟರ್ನೆಟ್. ಈ ಮೂರು ಕನ್ನಡದಲ್ಲಿ ಒಂದು ಡೆಸ್ಕ್ಟಾಪ್ ಅಂದರೆ ಮೇಜು ಗಣಕ,
ಲ್ಯಾಪ್ಟಾಪ್ ಅನ್ನೋಕ್ಕೆ ಮಡಿಲು ಗಣಕ ಇದು ಬೆರಳು ಗಣಕ. ಸೊ ಒಬ್ಬ ಡಾಕ್ಟ್ರ್ ಹತ್ರ ಹೋಗಿ ಒಬ್ಬ ಲ್ಯಾಪ್ಟಾಪ್ ತೊಗೊಂಡೋದ್ನಂತೆ. ಲ್ಯಾಪ್ಟಾಪ್ ಹಿಂಗೆ ಹಿಡ್ಕೊಂಡು ತಗೊಳಕೊಂಡು ಹೋದ ಡಾಕ್ಟ್ರು. ಬನ್ನಿ ನಮಸ್ಕಾರ ಅಂದರು. ನಮಸ್ಕಾರ ಡಾಕ್ಟ್ರೆ. ಏನು ಸಮಾಚಾರ, ಏನಾಗಿದೆ ನಿಮಗೆ? ಮೈ ಹುಷಾರಿಲ್ಲ? ಇಲ್ಲ ನನಗೇನಿಲ್ಲ, ಹುಷಾರಾಗಿದ್ದೀನಿ. ನಮ್ಮ ಲ್ಯಾಪ್ಟಾಪ್ ಯಾಕೋ ಮೈ ಹುಷಾರಿಲ್ಲ, ಸ್ವಲ್ಪ ಚೆಕ್ ಮಾಡಿ ಡಾಕ್ಟರ್. ಏನಾಗಿದೆ ನಿಮ್ಮ ಲ್ಯಾಪ್ಟಾಪ್ಗೆ? 1 ವಾರದಿಂದ ತುಂಬ ನೆಗಡಿ ಆಗಿದೆ ಅಂದ. ಇದು ನೋಡೋಕ್ಕೆ ಅರ್ಥ ಇಲ್ಲ ಅನಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಕೇಳಿ. 1 ವಾರದಿಂದ ನೆಗಡಿ ಆಗಿದೆ ನಮ್ಮ ಲ್ಯಾಪ್ಟಾಪ್ಗೆ ನೋಡಿ ಅಂದ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ, ನೀವು ಯಾವಾಗಲೂ ವಿಂಡೋಸ್ ಓಪನ್ ಮಾಡಿರ್ತೀರ, ಅದಕ್ಕೆ ವಿಂಡೋಸ್ ಓಪನ್ ಮಾಡಿರ್ತೀರ ಅದಕ್ಕೆ. ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ, ಯಾವಾಗಲೂ ವಿಂಡೋಸ್ ಓಪನ್ ಮಾಡಿದ್ರೆ ಅದಕ್ಕೂ ಆಗುತ್ತೆ. ಆದ್ದರಿಂದ ಎವ್ರಿ 2 hours ಅಥವಾ ಎವ್ರಿ 1 hour 5 minutes 10 minutes ಆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೊರಗಡೆ ಫ್ರೆಶ್ ಆಗಿ ನಿಮ್ಮ ಆರೋಗ್ಯ ಏನೋ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಅಲ್ವಾ. ಸೊ ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಅಂತ ಹೇಳಿದ್ನಲ್ಲ, ಕ್ಲೈಮ್ಯಾಕ್ಸು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟ್ರ್ ಇದ್ದ. ಮೊನ್ನೆ ಬೆಂಗಳೂರಲ್ಲಿ ನಡೆದಿತ್ತು. ಒಂದು ಊರಿನಲ್ಲಿ ಒಬ್ಬ ಡಾಕ್ಟ್ರ್ ಇದ್ದ. ಅವನು ಕ್ಲಿನಿಕ್ ಬೋರ್ಡ್ ಹಾಕಿದ್ದ. ಇನ್ ದ ಡ್ಯಾಶ್ ಕ್ಲಿನಿಕ್ ಡಾಕ್ಟರ್ ಡ್ಯಾಶ್ ಕ್ವಾಲಿಫಿಕೇಷನ್ MBBS BVSC. ಏನು ಸರ್? MBBS BVSC. MBBS ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ. ಮನುಷ್ಯರಿಗೆಲ್ಲ ಎಲ್ಲ ಥರ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಟ್ಟು ಆರೋಗ್ಯ ಕಾಪಾಡ್ತಾ ಇರುವಂಥ ಒಬ್ಬ ಡಾಕ್ಟ್ರು. ಮನುಷ್ಯರ ಎಲ್ಲ ಸಕಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ತಾ ಇರುವಂಥ ಒಬ್ಬ ಡಾಕ್ಟ್ರು MBBS. ಪಕ್ಕದಲ್ಲಿ ಅವನೇ BVSC ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸಸ್. ಪ್ರಾಣಿಗಳಿಗೂ ಔಷಧಿ ಕೊಟ್ಟು ಅದಕ್ಕೆ ಬರೋ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ತಾ ಇರುವಂಥ ಒಬ್ಬ ಡಾಕ್ಟರ್ ಡ್ಯಾಶ್ MBBS BVSC. ವಿಸಿಟಿಂಗ್ ಅವರ್ಸು, ಟ್ರೀಟ್ಮೆಂಟ್ ಅವರ್ಸು, ಎಟ್ಸೆಟ್ರಾ ಮನೆಗೆ. ಆ ಡಾಕ್ಟರ ಹೆಸರೇನು ಅಂತ ಕ್ವಶನ್. ಈಗ ಸಮಯ ಆಗಿಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ. ಕೇವಲ 100 ಎಣಿಸ್ತೀನಿ, ಅಷ್ಟರಲ್ಲಿ ನೀವು ಹೇಳಬೇಕು. 98, 99, 100. ಏನಾರು ಹೇಳ್ಬೋದಾ? ಸರ್ ಈಗ ಸ್ವಲ್ಪ ಕೈ ಎತ್ತಿ. ಯಾರು ಹೇಳಿದ್ದು? ಆಲ್ಮೋಸ್ಟ್ ಹತ್ರ ಬಂದಿದ್ದಾರೆ. ನರಸಿಂಹ ಕನ್ಸಿಡರ್ ಮಾಡೋಣ. ಮೊನ್ನೆ ಬೆಂಗಳೂರಲ್ಲಿ ಪ್ರಶ್ನೆ ಕೇಳಿದಾಗ ಯಾರಿಗೋ ಮನುಷ್ಯರಿಗೂ ಪ್ರಾಣಿಗಳಿಗೂ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರನ್ನೂ ಸಂತೋಷವಾಗಿ ಆರೋಗ್ಯವಾಗಿ ಇಡುವಂಥ ಡಾಕ್ಟರ್ ಹೆಸರೇನು ಅಂದರೆ ಆಡಿಯನ್ಸಲ್ಲಿ ಯಾರೋ ಒಬ್ಬರು ಪಾಪ ಪ್ರಾಣೇಶ್ ಅಂದ್ಬಿಟ್ರು. ಅಲ್ಲಿ ಪಕ್ಕ ನಾನಲ್ಲ ಅಂದರು. ಪ್ರಾಣೇಶ್ ಅಂದರೆ ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡೋದು ಅಂತಾಗತ್ತೆ, ಅದಾಗಲ್ಲ. ಪಶುಪತಿ ಅಂತ ಇನ್ನೊಂದು ಜನರಲ್ಲಿ ಹೆಸರು ಬರುವಂಥದ್ದು. ಪಶುಪತಿ ಅಂದ್ರೂ ಅದೇ ಥರನೇ, ಪಶುಗಳು ಅಂದರೆ ಇವರಿಗೆಲ್ಲ ಪ್ರಾಣಿಗಳಿಗೆ ಔಷಧಿ ಕೊಡೋಣ ಅಂತಾಗತ್ತೆ. ಇವು ಬರಲಿಲ್ಲ. ನರಸಿಂಹ ಸ್ವಲ್ಪ ಹತ್ರ ಬರುತ್ತೆ, ಯೋಚನೆ ಮಾಡಿ. ನರಸಿಂಹ ಅಂದರೆ ನರಮನುಷ್ಯ. ಸಿಂಹ ಅಂದರೆ ಪ್ರಾಣಿಗಳು. ನರಸಿಂಹ ಅಂದರೆ ಇಬ್ಬರಿಗೂ ಔಷಧಿ ಕೊಡೋದು, ಆಯಿತಾ? ಆದರೆ ಈ ಡಾಕ್ಟರ್ ನರಸಿಂಹ ಔಷಧಿ ಎಲ್ಲಿ ಕೊಟ್ಟ? ಹೊಸಲ್ ಮೇಲೆ ಮನಸ್ಕೊಂಡು ಕರಳು ಕಿತ್ತಾಕ್ಬಿಟ್ನಲ್ಲ ಪೇಷಂಟ್ನೇ ಸಾಯಿಸ್ಬಿಟ್ನಲ್ಲ. ಆದ್ದರಿಂದ ಆ ಡಾಕ್ಟರ್ ಅಲ್ಲ, ಕೊನೆಯದೊಂದು ಆ ಡಾಕ್ಟ್ರೇ ನಮ್ಮನ್ನು ಕಾಪಾಡ್ತಾ ಇರೋದು ನಮ್ಮನ್ನೆಲ್ಲ. ಆ ಡಾಕ್ಟರ ಹೆಸರು ಮನುಷ್ಯರು ಪ್ರಾಣಿಗಳನ್ನು ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರೋ, ಆರೋಗ್ಯ ಸಂತೋಷ ನೆಮ್ಮದಿ ಕೊಡ್ತಾ ಇರೋ ಡಾಕ್ಟರು. ಆ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ದನ. ಜನ ಆರ್ ದನ. 5 ಜನ ಆರ್ ದನ. ಯಾರು? ನಮ್ಮ ಉಡುಪಿಲಿರೋ ಕೃಷ್ಣ ಗೋವರ್ಧನಗಿರಿ ಎತ್ತಿ ಹಿಂಗೆ ಹಿಡ್ಕೊಂಡಾಗ ಅದ್ರ ಕೆಳಗಡೆ ಯಾರಿದ್ರು? ಜನನೂ ಇದ್ದರು, ದನನೂ ಇದ್ದರು ಅಲ್ವಾ? ಹಾಗೆ ಆ ಉಡುಪಿ ಕೃಷ್ಣ ನಮ್ಮನ್ನೆಲ್ಲ ಎಲ್ಲ ಜನಗಳನ್ನು, ದನಗಳನ್ನು, ಸಕಲ ಜೀವರಾಶಿಗಳನ್ನು ಕಾಪಾಡಿ ನಮ್ಮನ್ನೆಲ್ಲ ರಕ್ಷಿಸಿ ಕನ್ನಡ ಬಾಳಿಗೆ, ಕನ್ನಡ ಬಾಳಿಗೆ. ನಮ್ಮ ಇವರು ಹೇಳ್ತಿರ್ತಾರೆ, ನಮ್ಮ ಹಿರೇಮಗಳೂರು ಕಣ್ಣನ್ ಸಿರಿಗನ್ನಡಂ ಗೆಲ್ಗೆ ಅಂತ ಹಿಂಗೆಲ್ಲ ಇದೆಯಲ್ಲ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗಲ್ಲಿಗೆ ಅಂತೆ ಅವ್ರು ಹೇಳೋದು. ಗಲ್ಲಿಗೆ. ಹಾಗಾಗಿ ನಿಮಗೆಲ್ಲರಿಗೂ ಮತ್ತೆ ಶುಭ ಆಗಲಿ. ಇವತ್ತು ನನ್ನ ಮೇಲೆ ಭಾಳ ಆತ್ಮೀಯ ಪ್ರೀತಿಯಿಂದ ನನ್ನನ್ನು ಕರೆಸ್ಕೊಂಡ ಡಾಕ್ಟರ್ ಶಂತಾರ್ ಅವರಿಗೆ ಮತ್ತು ಎಲ್ರಿಗೂ ವಂದಿಸಿ. ಸರ್ ಏನು ಸರ್? ಹಾಂ ಸರ್ ಶೆಟ್ರೆ ಅಲ್ಲ, ಚೆಕ್ಕಿಗೆ ಏನು ಹೇಳ್ಬೋದು? ಚೆಕ್ಕಿಗೆ ಏನು ಹೇಳ್ಬೋದು ಅಂದರು. ಅದನ್ನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀನಿ ಸರ್. ಅಲ್ಲ, ಅದು ಆ್ಯಕ್ಚುಲಿ ನಿಜವಾದ ಒಂದು ಮಹಾ ಅರ್ಥನೇ ಆಗದೆ ಇರೋದು ಒಂದು ಪದ ಮಾಡಿಟ್ಟಿದ್ದಾರೆ. ಯಾರೋ ಧನಾದೇಶ ಅಂತೆ. ಅಂದರೆ ಇದು ನಿಜವಲ್ಲ, ಆ ಥರ ಉಪಯೋಗಿಸ್ತಾರೆ ಬ್ಯಾಂಕ್ಗಳಲ್ಲಿ. ಧನಾದೇಶ ಅಂದರೆ ಧನಾನ ಆದೇಶ ಕೊಡೋದು. ಅಂದರೆ ಇವರಿಗೆ ಚೆಕ್ ಕೊಡಿ, ಇವ್ರಿಗೆ ಅಕೌಂಟಿಗೆ ಹಿಂಗೆ ಹಾಕಿ, ಈ ಧನಾನ ಆದೇಶ.
ಅದೇ ಇವಾಗ ಪೇ ಆರ್ಡರ್ ಇಲ್ವಲ್ಲ ಈಗ ಅದಕ್ಕೇ ಈಗ ಈ ಥರ ಧನಾದೇಶ ನಗದು ಪತ್ರ ಇದೆಲ್ಲ ಕನ್ನಡದಲ್ಲಿ ಮಾಡೋಕ್ಕೆ ಕಷ್ಟ ಅಂತಲೇ ಈಗ ಡಿಜಿಟಲ್ ಬ್ಯಾಂಕಿಂಗ್ ಬಂದಿರೋದು. ಈಗ ಡಿಜಿಟಲ್ ಬ್ಯಾಂಕ್ ಒಂದು ಸಣ್ಣದೊಂದು ಮೊನ್ನೆ ರಾಮೋತ್ಸವದ ಹಿನ್ನೆಲೆನ ರಾಜ್ಯೋತ್ಸವದ ಹಿನ್ನೆಲೆಗಿಂತ ಒಂದು ಹೊಸ ಹಾಡು ಒಂದು ತಯಾರಾಗಿದೆ. ಡುಂಡಿ ರಾಜು ನಮ್ಮ ಸ್ನೇಹಿತರು ನಾವು ಸೇರಿಕೊಂಡು ಒಂದು ಈಗ ಸ್ವಲ್ಪ ಓಡಾಡ್ತಾ ಇದ್ವಿ ಕರ್ನಾಟಕದಲ್ಲಿ. ಯಾವುದು ಅಂದರೆ ಸೈಬರ್ ಕ್ರೈಮ್ ಅವೇರ್ನೆಸ್ ಸಿಕ್ಕಾಪಟ್ಟೆ ಕ್ರೈಮ್ಗಳಾಗ್ತಾ ಇದೆಯಲ್ಲ, ಅದಕ್ಕೆ ಒಂದು ಹಾಡು ಅವರು ಬರೆದ್ರು. ಅದಕ್ಕೆ ನಾನು ಸ್ವಲ್ಪ ರಿಪೇರಿ ಮಾಡಿ ಅದನ್ನು ಬೇರೆ ಬೇರೆ ಕಡೆ ಹಾಡ್ತಾ ಇದ್ದೀನಿ. ಮೊನ್ನೆ ಮೂಡುಬಿದ್ರೆನಲ್ಲಿ ಆಳ್ವಾಸ್ ಇದರೊಳಗೆ ಬಂದ್ವಿ ಮಾಡಿದಾಗ ನೀವೆಲ್ಲ ಸೀನಿಯರ್ಸ್ ಜಾಸ್ತಿ ಇರೋರಿಗೆ ಒಂದು ಹಾಡು, ಕನ್ನಡದ ಒಂದು ಹಾಡು ನೆನಪಿದೆ. ಯಾವುದು ಅಂದರೆ, ದೂರದಿಂದ ಬಂದಂಥ ಸುಂದರಾಂಗ ಜಾಣ, ನೋಟದಲ್ಲೇ ಸೂರ್ಯಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ, ನಾ ಕಾಣೆ ನನ್ನ ದೇವರಾಣೆ ಬಲಾರೆ ಇವ ಭಾರಿ ಮೋಜುಗಾರ. ಈ ಹಾಡು ಕೇಳಿದಿರಲ್ವ ಏನು ಸರ್? ಈ ಹಾಡು ಇದು ಸೈಬರ್ ಕ್ರೈಮ್ ಬಗ್ಗೆ ಹಾಡು. ಇದು ಆ ಹಾಡುದು ಸಿನಿಮಾ ಸಂಶಯ ಫಲ ಅಂತ. ಇಲ್ಲಿ ಯಾರನ್ನ ಸಂಶಯ ಪಡೆದೇ ಇದ್ದರೆ ನಮಗೆ ಫಲ ಏನು ಸಿಗತ್ತೆ ಅಂತ. ಆ ಹಾಡಿಗೆ ಸಂಗೀತ ನಿರ್ದೇಶನ ಸಲೀಲ್ ಚೌಧರಿ ಅಂತ, ಇದಕ್ಕೆ ಸಲೀಸ್ ಚೌಧರಿ ಅಂತ. ಇಮ್ಮಿಡಿಯೇಟಾಗಿ 3 ಲಕ್ಷ 4 ಲಕ್ಷ ತೊಗೊಂಡ್ಬಿಡು. ಆ ಹಾಡಿನ ಗಾಯಕಿ ಎಲ್ಲರ ಈಶ್ವರಿ. ಇದು ನಾವು ಎಲ್ಲರ ವರಿ ದುಡ್ಡು. ಆ ಸೈಬರ್ ಕ್ರಿಮಿನಲ್ ಬಗ್ಗೆ ಈ ಹಾಡು. ದೂರದಿಂದ ಕದಿಯುವಂಥ ಸೈಬರ್ ಕಳ್ಳ ಜಾಣ ಹೇಗಿದೆ? ದೂರದಿಂದ ಕದಿಯುವಂಥ ಸೈಬರ್ ಕಳ್ಳ ಜಾಣ, ಹ್ಯಾಕ್ ಮಾಡಿ ಹಾಕುತ್ತಾನೆ ಖಾತೆಗಳಿಗೆ ಕನ್ನ, ಈತ ಎಲ್ಲಿ ಇಹನೋ ಏನೋ ಹೇಗೆ ಕದಿಯುತ್ತಾನೋ, ನಾ ಕಾಣೆ ನಿಮ್ಮ ಮೊಬೈಲ್ ಆಣೆ, ಅಯ್ಯಯ್ಯೋ ಇವ ಭಾರಿ ಮೋಸಗಾರ, ಅಮ್ಮಮ್ಮೋ ಇವ ದೊಡ್ಡ ದಗಾಕೋರ, ಜೋಕೆ 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 ದೂರದಿಂದ ಕದಿಯುವಂಥ ಸೈಬರ್ ಕಳ್ಳ ಜಾಣ. ಹೆಂಗೆ ಕದೀತಾನೆ ಅಂದರೆ, ಬ್ಯಾಂಕುಗಳ ಹೆಸರಿನಲ್ಲಿ ಮೆಸೇಜ್ ಕಳಿಸುವ, ಫೋನು ಮಾಡುವ, ಗಾಳ ಹಾಕುವ ಅಲ್ವಾ? ಬ್ಯಾಂಕುಗಳ ಹೆಸರಿನಲ್ಲಿ ಮೆಸೇಜ್ ಕಳಿಸುವ, ಫೋನು ಮಾಡುವ, ಗಾಳ ಹಾಕುವ, ಉಚಿತ ಕೊಡುಗೆ ಲಾಟರಿಯ ಬಲೆಯ ಬೀಸುವ, ಮೇಲು ಕಳಿಸುವ, ಆಸೆ ತೋರುವ, ಹಿಂದೆ ಮುಂದೆ ನೋಡದೇನೆ ಲಿಂಕು ಒತ್ತಬೇಡಿ, OTP ಪಾಸ್ವರ್ಡು ಹಂಚಿಕೊಳ್ಳಬೇಡಿ, ಭದ್ರತೆಗೆ ಗಮನ ನೀಡಿ ಬೇಡ ಉದಾಸೀನ, ಜೋಪಾನ ನಿಮ್ಮ ಮೊಬೈಲ್ ಆಣೆ, ಅಯ್ಯಯ್ಯೋ ಇವ ಭಾರಿ ಮೋಸಗಾರ, ಅಮ್ಮಮ್ಮೋ ಇವ ದೊಡ್ಡ ದಗಾಕೋರ, ಜೋಕೆ 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 ದೂರದಿಂದ ಕದಿಯುವಂಥ ಸೈಬರ್ ಕಳ್ಳ ಜಾಣ. ಆ್ಯಪ್ ಹಾಕಿಕೊಳ್ಳುವಾಗ ಹುಷಾರಾಗಿರಿ, ಬೇಡ ಅವಸರ ಇರಲಿ ಎಚ್ಚರ. ಆ್ಯಪ್ ಹಾಕಿಕೊಳ್ಳುವಾಗ ಹುಷಾರಾಗಿರಿ, ಬೇಡ ಅವಸರ ಇರಲಿ ಎಚ್ಚರ. ಜಾಲತಾಣದಲ್ಲಿ ಎಲ್ಲ ವಿವರ ಕೊಟ್ಟರೆ, ಸಾಲ ಪಡೆದರೆ ಮುಂದೆ ತೊಂದರೆ, ಮೋಸವಾಯಿತೆಂದು ನೊಂದು ನಾಚಿಕೊಳ್ಳಬೇಡಿ, ಸೈಬರ್ ಕ್ರೈಮು ವಿವರವನ್ನು ಬೇಗ ವರದಿ ಮಾಡಿ, ಮೊತ್ತವೆಲ್ಲ ತೆತ್ತ ಮೇಲೆ ಅತ್ತರೇನು ಬಂತು, ಜೋಪಾನ ನಿಮ್ಮ ಮೊಬೈಲ್ ಆಣೆ, ಅಯ್ಯಯ್ಯೋ ಇವ ಭಾರಿ ಮೋಸಗಾರ, ಅಮ್ಮಮ್ಮೋ ಇವ ದೊಡ್ಡ ದಗಾಕೋರ, ಜೋಕೆ 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 ದೂರದಿಂದ ಕದಿಯುವಂಥ ಸೈಬರ್ ಕಳ್ಳ ಜಾಣ. ನಮಸ್ಕಾರ ಎಲ್ರಿಗೂ. ಈ ರಾಜ್ಯೋತ್ಸವ ರಸ ಸಂಚೆಯನ್ನು ತಮ್ಮ ಹಾಸ್ಯ ಭಾಷಣದ ಮೂಲಕ ಮತ್ತಷ್ಟು ರಂಗುಗೊಳಿಸಿದಂತಹ ಶ್ರೀಯುತ YV ಗುಂಡೂರಾವ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಹಾಡಿಗೆ ದನಿಯಾಗಲಿದ್ದಾರೆ ಆಯಿತು ಕನ್ನಡ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ.
ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ, ಕುರಿತೋರದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಬಡುಗಡಲಿನ ತೆರೆಗಳಂತೆ ಹೆಡೆಬಿಚ್ಚುತ್ತ ಮೊರೆಯುವ, ಸಹ್ಯಾದ್ರಿಯ ಶಿಖರದಂತೆ ಬಾನೆತ್ತರ ಕರೆಯುವ, ಬಡುಗಡಲಿನ ತೆರೆಗಳಂತೆ ಹೆಡೆಬಿಚ್ಚುತ್ತ ಮೊರೆಯುವ, ಸಹ್ಯಾದ್ರಿಯ ಶಿಖರದಂತೆ ಬಾನೆತ್ತರ ಕರೆಯುವ, ಗುಡಿಗೋಪುರ ಹೊಂಗಳ ಸಖೆ ಚೆಂಬೆಳಕಿನ ಕನ್ನಡ, ನಮ್ಮೆಲ್ಲರ ಮೈ ಮನಸ್ಸಿನ ಹೊಂಗನಸಿನ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ತ್ರಿಪದಿಯಿಂದ ಸಾಸಿರ ಪದಿ ಸ್ವಚ್ಛಂದದ ಉಲ್ಲಾಸ, ತ್ರಿಪದಿಯಿಂದ ಮಹಾಕಾವ್ಯ ವೀರ ವಿನಯ ಸಮರಸ, ತ್ರಿಪದಿಯಿಂದ ಸಾಸಿರ ಪದಿ ಸ್ವಚ್ಛಂದದ ಉಲ್ಲಾಸ, ಭಾವಗೀತೆ ಮಹಾಕಾವ್ಯ ವೀರ ವಿನಯ ಸಮರಸ, ಹಳ್ಳಿ ಊರು ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ, ಹಳ್ಳಿ ಊರು ನಗರ ಜಿಲ್ಲೆ ಮೊಗದ ಹೊಗರು ಕನ್ನಡಿ, ಎಲ್ಲ ದಿಸೆಗೂ ಚೆಲ್ಲುವರು ಚೈತನ್ಯದ ದಾಂಗುಡಿ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಳಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕ್ಷಯಿಸಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ, ಕ್ಷಯಿಸಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲಿ, ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಎಲ್ಲರಿಗೂ ಧನ್ಯವಾದಗಳು.
ಇದೀಗ ನಮ್ಮ ನಡುವೆ ಇರುವ ಪುಟ್ಟ ಬಾಲಕಿ ಧಾತ್ರಿ ಭಟ್ ಇವರಿಂದ ಒಂದು ಸುಂದರ ಹಾಡು. ಅಮ್ಮ ನನಗೆ ಆ ಬಂತು ಆಟವಾಡಿ ಆ ಬಂತು ಇಲಿಯನ್ನು ಕಂಡು ಈ ಬಂತು ಈಜುತ ಕೊಳವ ಈ ಬಂತು ಉಂಡೆಯ ತಿಂದು ಊ ಬಂತು ಊದುತ ಕೊಳಲ ಊ ಬಂತು ಎತ್ತನು ಕಂಡು ಏ ಬಂತು ಏರುತ ಮರವ ಏ ಬಂತು ಐದನು ಕಂಡು ಐ ಬಂತು ಒಂದನು ಬರೆದು ಓ ಬಂತು ಓಡುತ್ತ ಓಡುತ್ತ ಓ ಬಂತು ಔಷಧಿ ಕುಡಿದು ಔ ಬಂತು ಅಂಜಿದ ಪಾಠಕ್ಕೆ ಬಂತು ಅಮ್ಮ ನನಗೆ ಅಕ್ಷರ ಬಂತು. ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ಪರಿಪಾಲಿಸಬೇಕು ಕರುಣ ನಂಬಿದೆ ನಿನ್ನಯ ಚರುಣ ಪರಿಪಾಲಿಸಬೇಕು ಕರುಣ ಕರುಣ. ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಲಯನ್ ಶೀನಾ ಪೂಜಾರಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿ ಇಂದು ನಡೆಯುತ್ತಿರುವ ರಾಜ್ಯೋತ್ಸವ ರಸಸಂಜೆ ನಮಗೆ ಭಾಗವಹಿಸಲಿಕ್ಕೆ ಭಾರಿ ಸಂತೋಷವಾಗ್ತಿದೆ. ಅದು ಇವರು ನಮ್ಮ ಚಿಂತಾರು ಪರಿಸ್ಥಾನ ಇವರೊಟ್ಟಿಗೆ ನಾವು ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಾವು ಜೋಡಿಸಿಕೊಂಡಿದ್ದೇವೆ. ಹಾಗೆ ಅವರು ನಮಗೆ ಭಾರಿ ಮಿತ್ರರಾಗಿದ್ದಾರೆ. ಈ ಸಮಯದಲ್ಲಿ ನಮಗೆ ಇಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷವಾಗ್ತದೆ. ಈ ಸಂದರ್ಭದಲ್ಲಿ ಒಂದು ಕೆಲವು ನುಡಿ ಉಂಟು, ಅದನ್ನು ನಾನು ಹೇಳಿಬಿಡ್ತೇನೆ. ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆಯೇ ಬದುಕೋಣ. ಕರುನಾಡಿನ ಕೀರ್ತಿಯನ್ನು ಪತಾಕೆಯನ್ನು ಎಲ್ಲೆಲ್ಲೂ ಹಾರಿಸೋಣ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ನುಡಿ, ಅಂದದ ಗುಡಿ, ಚಂದದ ಗುಡಿ. ಎಲ್ಲರಿಗೂ ಶುಭಾಶಯ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ನಮ್ಮ ಸಾಹಿತ್ಯ ಪರಿಷತ್ತಿನ ಭುವನೇಶ್ವರಿಯ ತೇರನ್ನು ಎಳೆಯುವ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ 2023ನೇ ಸಾಲಿನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಸಂದಿದೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಹವ್ಯಕ ಸಭಾದ ಪರವಾಗಿ ಹಾಗೂ ಸರೋಜಿನಿ ಪ್ರತಿಷ್ಠಾನದ ಪರವಾಗಿ ನಾವು ಅವರನ್ನು ಅಭಿನಂದಿಸುತ್ತೇವೆ. ಇವತ್ತು ನಮಗೆ ಕಾರ್ಯಕ್ರಮದ ಸೂಚಿಯಲ್ಲಿ ಅದು ಇರಲಿಲ್ಲ. ಬೆಳಗ್ಗೆ ಅದು ನಮಗೆ ಪತ್ರಿಕೆ ನೋಡಿ ಗೊತ್ತಾದ ಕಾರಣ 1-2 ನಿಮಿಷ ಅವರನ್ನು ನಾವು ಸನ್ಮಾನಿಸ್ತಿದ್ದೇವೆ. ಆ ಬಳಿಕ ಅಧ್ಯಕ್ಷೀಯ ಭಾಷಣವನ್ನು ಅವರು ಮಾಡಲಿಕ್ಕಿದ್ದಾರೆ. ಸರ್, ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಇದರ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಇದೀಗ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸಿದ್ದು, ಇದೀಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ವೇದಿಕೆ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ರಾಜ್ಯೋತ್ಸವ ಅಂತ ಪ್ರಶಸ್ತಿ ಸಿಕ್ಕಿದ ಮೇಲೆ ಇನ್ನೂ ನಮಗೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಯಾಕೆಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಈ ಪ್ರಶಸ್ತಿ ಬಂದಿದೆ. ಯಾಕೆಂದ್ರೆ ನಾನು ಸ್ಕೂಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರೂ ಬಿಸ್ನೆಸ್ ಆಗಿಬಿಟ್ಟಿತ್ತು. ಎಜುಕೇಷನ್ ಅಂದರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿತ್ತು. ಆದರೆ ನಾನು ಫೇಲಾದ ವಿದ್ಯಾರ್ಥಿಗಳನ್ನು ತಗೊಂಡು 100% ರಿಸಲ್ಟ್ ಕೊಟ್ಟು ಶಾಲೆ ಸ್ಟಾರ್ಟ್ ಮಾಡಿದ್ದೆ. ಫೇಲಾದ ವಿದ್ಯಾರ್ಥಿಗಳನ್ನು ತೊಗೊಳ್ಬೇಕಾದ್ರೆ ಎಲ್ಲರೂ ಹೇಳ್ತಾಯಿದ್ರು, ಈ ರೇವಣ್ಕರ್ಗೆ ಮಂಡ್ಯ ಸರಿ ಇಲ್ಲ, ಫೇಲಾದ ವಿದ್ಯಾರ್ಥಿಗಳನ್ನು ಎಷ್ಟು ದಿವಸ ಈ ಶಾಲೆ ನಡೆಸ್ತಾರಂತ ಹೇಳಿ. ಆದರೆ 1,000 ವಿದ್ಯಾರ್ಥಿಗಳು ಫೇಲಾದ ವಿದ್ಯಾರ್ಥಿಗಳನ್ನು ತೊಗೊಂಡು 100% ರಿಸಲ್ಟ್ ಕೊಡಿ ಇವತ್ತು
ಪ್ರೈಮ್ ಮಿನಿಸ್ಟರ್ ಮೋದಿಯವರ ಆಫೀಸ್ನಲ್ಲಿ ನನ್ನ 5 ಸರಿ ಫೇಲ್ ಆದ ಒಂದು ಹುಡುಗ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾರೂ ಕಮ್ಮಿ ಅಲ್ಲ, ಹೆಚ್ಚಿನ ಮಾರ್ಕ್ಸ್ ತೊಗೊಂಡು ಸುಧಾ ಅವರು ಏನು ಅತಿ ಬುದ್ಧಿವಂತ ಪುಸ್ತಕದ ಬದನೆಕಾಯಿ ಮಾತ್ರ. ಆದರೆ ಈ ಅರ್ಧಂಬರ್ಧ ಕಲಿತವರೇ ಎಲ್ಲ ಹುಡ್ಕೊಂಡು ಹೋಗಿ ಎಲ್ಲವನ್ನು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಶಾಲೆಯಲ್ಲಿ 1800 ಮಕ್ಕಳಿದ್ದಾರೆ. ಯಾವುದೇ ಮಾರ್ಕ್ಸ್ ಇದಿಲ್ಲ. ಫೇಲಾದ ಮಕ್ಕಳನ್ನು ತೊಗೊಳ್ತೇವೆ, 90% ಇದ್ದವನ್ನು ತೊಗೊಳ್ತೇವೆ. ಯಾವುದೇ ಡೊನೇಷನ್ ಇಲ್ಲ, ಬರೀ 10,000 ರೂಪೀಸ್ ನಮ್ಮ ಫೀಸ್ ಇದೆ. ಹೀಗಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮನುಷ್ಯನ ಜೀವನದಲ್ಲಿ ಬರೀ ಮಾರ್ಕ್ಸೇ ತೊಗೊಂಡವರು ಮುಂದೆ ಬರ್ತಾರೆ ಅಂತ ನಾವು ಆಶೆ ಮಾಡಬಾರ್ದು. ತಂದೆ ತಾಯಂದಿರು ಎಲ್ಲರಿಗೂ ಒಂದು ಶಕ್ತಿ ಇದೆ. ದೇವರು ಒಂದು ಯೋಗ ಬರೆದಿರ್ತಾನೆ. ಆ ಯೋಗದ ಮುಂದೆ ಬೇರೆ ಯಾವ ಕೆಲಸದ ಆ ಯೋಗದ ಮುಂದೆ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಇಸ್ರೋನಲ್ಲಿ ಕೆಲಸ ಮಾಡ್ತಾಯಿದ್ದೆ, ISROನಲ್ಲಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ. ನಾನು ಇಸ್ರೋನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಇಸ್ರೋನಲ್ಲಿ ಕೆಲಸಕ್ಕೆ ಹೋದಾಗ ನನಗೆ ಇಸ್ರೋ ಭಾಳ ಖುಷಿಯಾಗಿತ್ತು. ಆವಾಗ ನನ್ನ ಸ್ಟಾರ್ ಚೇಂಜ್ ಆಗಬೇಕಾದ್ರೆ ಇಸ್ರೋ ಸುಧಾ ಬಿಡುವಂಥ ಪರಿಸ್ಥಿತಿ ಬಂತು. ಇಂದಿರಾ ಗಾಂಧಿ ಡೆತ್ ಟೈಮ್ನಲ್ಲಿ ಶಿಲಾಂಗಿಗೆ ಟ್ರಾನ್ಸ್ಫರ್ ಆಯಿತು. ಶಿಲಾಂಗಿಗೆ ಟ್ರಾನ್ಸ್ಫರ್ ಆದ ತಂದೆ ತಾಯಿಯಿಂದ ನೋಡ್ಕೊಳ್ಳಿಕ್ಕೆ ಹೋಗದೆ ನಾನು ಮತ್ತೆ ಮಂಗಳೂರಿಗೆ ಬಂದು ನಮ್ಮ ಸ್ಟಾರ್ ಪ್ರಕಾರ ಸೂರಜ್ ಬಿಲ್ಡರ್ಸ್ ಸೆಕ್ಷನು, ಸೂರಜ್ ಜ್ಯುವೆಲರ್ಸು, ಸೂರಜ್ ಇಂಟರ್ನ್ಯಾಷನಲ್ ಸ್ಕೂಲೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಹೀಗಾಗಿ ಮನುಷ್ಯನ ಯೋಗದ ಮುಂದೆ ಏನೂ ಇಲ್ಲ. ಹಣ ಇದ್ದರೆ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಣ ಇಲ್ಲದೇ ಸುಧಾ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದು ಯೋಗ, ಭವಿಷ್ಯ, ದೇವರು ಬರೆದಿಟ್ಟುವಂಥ ಒಂದು ನಮ್ಮ ಹಣೆ ಬರ ಅಂತ ಹೇಳ್ತಾರಲ್ಲ, ಅದರಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹೀಗಾಗಿ ಇವತ್ತು ಗುಂಡೂರವರು ಎಲ್ಲರಿಗೂ ನಗಿಸಿದ್ದಾರೆ. ಈಗಾಗಲೇ ಅವರಿಗೆ ಟ್ರೈನ್ ಟೈಮ್ ಆಗ್ತಾ ಇದೆ. ಹೀಗಾಗಿ ನನ್ನ ಭಾಷಣ ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅಧ್ಯಕ್ಷೀಯ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ವಂದನಾರ್ಪಣೆ ಇದನ್ನು ನೆರವೇರಿಸಲಿದ್ದಾರೆ ಗಣೇಶ್ ಪ್ರಸಾದ್ ಜೀರವರು, ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ. ಇವರು ಸೇರಿರುವಂಥ ಎಲ್ಲ ಸಾಹಿತ್ಯ ಪ್ರಿಯರೇ, ಎಲ್ಲರಿಗೂ ಆತ್ಮೀಯ ಶುಭ ಸಂಜೆ. ಇಂದು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದಿಂದ ರಾಜ್ಯೋತ್ಸವದ ಪ್ರಯುಕ್ತ ನಾವು ಆಯೋಜಿಸಿದಂಥ ಈ ರಾಜ್ಯೋತ್ಸವ ರಸ ಸಂಜೆಗೆ ನಮ್ಮ ನಾಡಿನ ಖ್ಯಾತ ಹಾಸ್ಯ ಸಾಹಿತಿಗಳು, ವಿದ್ವಾಂಸರಾದಂಥ ಶ್ರೀ ವೈ.ವಿ. ಗುಂಡ್ರಾವ್ರವರು ಆಗಮಿಸಿದ್ದು ನಮ್ಮ ಭಾಗ್ಯ. ಇವತ್ತವರು ಭಾಳ ಸುಂದರವಾಗಿ, ಯಾಕಂತೇಳಿದ್ರೆ ಈಗಾಗಲೇ ಅವರಿಗೆ ಸಮಯ ಟ್ರೈನಿಗೆ ವಿಳಂಬವಾಗೋದ್ರಿಂದ ನಾವು ಚುಟುಕಾಗಿ ಈಗ ವಂದನಾರ್ಪಣೆಯನ್ನು ಮಾಡ್ತಾಯಿದ್ದೆ. ಅವರು ಈ ದಿನ ಅತ್ಯಂತ ಸುಂದರವಾಗಿ ನಮ್ಮನ್ನೆಲ್ಲ ರಂಜಿಸಿದರು. ಅದರಲ್ಲಿಯೂ ಕೊನೆಯದಾಗಿ ಹೇಳಿದಂಥ ಆ ಒಂದು ಸೈಬರ್ ಕ್ರೈಮಿನ ಬಗ್ಗೆ ಮಿತ್ರ ಡುಂಡಿರಾಜರ ಕವಿತೆ ಅದು ಅತ್ಯದ್ಭುತವಾಗಿತ್ತು. ಯಾಕಂತೇಳಿದರೆ ನಮಗೆ ಸಾಹಿತ್ಯದ ಜೊತೆಗೆ ಈ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾದಂಥ ಜಾಗೃತಿಯನ್ನು ಕೂಡ ಅದು ಮೂಡಿಸಿತು. ಅವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೆ. ಅವರಿಗೆ ನಮ್ಮ ಇಂದಿನ ಪ್ರೀತಿಯ ಸ್ಮರಣಿಕೆಯಾಗಿ ನಮ್ಮ ಅಧ್ಯಕ್ಷರು ಒಂದು ಸ್ಮರಣಿಕೆಯನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದವರು ನಮ್ಮ ಮಿತ್ರರಾದಂಥ ಲಯನ್ಸ್ ಕ್ಲಬ್ಬಿನವರು, ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶೀನಾ ಪೂಜಾರಿಯವರು ಒಳ್ಳೆಯ ಕವಿತೆಗಳೊಂದಿಗೆ ಶುಭಾಶಯವನ್ನು ಸಲ್ಲಿಸಿದರು. ಅವರಿಗೆ ಕೂಡ ನಾವು ಸ್ಮರಣಿಕೆಯೊಂದಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಹವ್ಯಕ ಸಭಾ ಮಂಗಳೂರು ಹವ್ಯಕ ಸಭಾದ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಗಣೇಶ್ ಅವರು, ಅವರಿಗೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು. ಅವರಿಗೆ ಇಂದು ರಾಜ್ಯೋತ್ಸವದ ಪ್ರಶಸ್ತಿ ಲಭಿಸಿದ್ದು ನಮಗೆಲ್ಲ ಅತ್ಯಂತ ಸಂತೋಷ. ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನವನ್ನು ಕೂಡ ಅವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳು. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅವರಿಗೆ ಪ್ರೀತಿಯ ಕೃತಜ್ಞತೆಗಳು.
ಹಾಗೆಯೇ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಸಹಯೋಗಿ ನಮ್ಮ ಚೂಂತಾರು ಸರೋಜಿನಿ ಪ್ರತಿಷ್ಠಾನದ ಶ್ರೀ ಗಣೇಶ್ ಸುಂದರ್ ಅವರು, ನಮ್ಮ ಅತ್ಯಂತ ಪ್ರಿಯ ಸ್ನೇಹಿತರು, ಅವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಗಳು. ಹಾಗೆ ವೇದಿಕೆಯಲ್ಲಿರುವ ಇನ್ನೋರ್ವ ಮಿತ್ರ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆನ್ನೆಲುಬಾಗಿರುವವರು ಸುಬ್ರಾಯ ಭಟ್ರು, ಅತ್ಯಂತ ಸರಳ ಸಜ್ಜನ ವ್ಯಕ್ತಿ, ಅವರಿಗೆ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳು. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದವರು ರೇಖಾ ಶಂಕರ್ ಅವರು, ಅವರಿಗೂ ಕೂಡ ನಮ್ಮ ಪ್ರೀತಿಯ ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ಪುಟಾಣಿಗಳು ಹಾಡು ಹಾಡಿದ್ದಾರೆ, ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾಡಗೀತೆಯನ್ನು ಹಾಡಿದಂಥ ಹವ್ಯಕ ಸಭಾದ ಮಹಿಳೆಯರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಗಳಲ್ಲಿ ಕನ್ನಡದ ಹಾಡುಗಳನ್ನು ಹಾಡಿ ಈ ಸಭೆಗೆ ವಿಶೇಷವಾದಂಥ ಮೆರಗನ್ನು ನೀಡಿದವರು ನಮ್ಮ ಪರಿಷತ್ತಿನ ರತ್ನಾವತಿ ಜೆ ಬೇಕಾಡಿ ಮತ್ತು ಅವರ ತಂಡ. ಅವರೆಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೆ. ಹಾಗೆ ಇಂದಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಕಾರಣ ಇಲ್ಲಿನ ಹವ್ಯಕ ಸಭಾ ಬಂಧುಗಳು, ಅದೇ ರೀತಿಯಲ್ಲಿ ನಮ್ಮ ಸಾಹಿತ್ಯ ಪ್ರಿಯ ಸ್ನೇಹಿತರು, ಮಾಧ್ಯಮದ ಮಿತ್ರರು, ವಿದ್ಯಾಧರ್ ಪುಸ್ತಕರ್ಲು ಅವರನ್ನು ಕೂಡ ವಿಶೇಷವಾಗಿ ಸ್ಮರಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲ್ಲಿನ ಶ್ರೀ ಭಾರತಿ ಕಾಲೇಜ್, ಇಲ್ಲಿನ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ವಿಶೇಷವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಂಥ ವಿಶೇಷವಾಗಿ ನಮ್ಮ ಕೇಶವ ಕುಡ್ಲ ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಗುರುತಿಸಲಿಕ್ಕೆ ಸಂತೋಷ ಪಡ್ತೇವೆ. ಆಗಮಿಸಿದಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು. ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ, ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲುವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಸೆಯುತ್ತ ಸೈಪ, ಹೊತ್ತಿತು ಕನ್ನಡದ ದೀಪ ಎಂಬ ಸಾಲುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರತ್ನಾವತಿ ಬೈಕಾಡಿರವರು ವೇದಿಕೆಗೆ ಆಗಮಿಸಬೇಕಾಗಿ